ಇತಿಹಾಸ ಮರೆತರೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದೊಮ್ಮೆ ಹಿಂದಕ್ಕೆ ನೋಡಬೇಕು, ಯಾವುದೇ ದುರ್ಘಟನೆಗಳು ನಡೆದಾಗ ಅಂತ ಹೇಳ್ತಾ ಇರ್ತೇವೆ. ಯಾಕೆ ನಡೀತು, ಏನು ನಡೀತು ಅಂತ ಅನ್ನುವಂಥದ್ದು. ಬಹುಶಃ ಮಳೆ ಬಂದು ಒಂದಷ್ಟು ರಾದ್ಧಾಂತ ಸೃಷ್ಟಿ ಮಾಡಿ ಹೋಗಿದೆ. ಆ ನಂತರದಲ್ಲಿ ನಮ್ಮ ಚರ್ಚೆಯ ಭಾಗವಾಗಿ ಇದು ಬಹುಶಃ 4ನೇ ಚರ್ಚೆಯನ್ನು ನಾವು ಇವತ್ತು ಇಟ್ಕೊಂಡಿರುವಂಥದ್ದು. ಬೇರೆ ಬೇರೆ ಭಾಗಗಳಲ್ಲಿ ನಾವು ಚರ್ಚೆ ಮಾಡ್ತಾ ಬಂದಿದ್ದೇವೆ. ಯಾಕೆ ಆಯಿತು, ಏನು ಕಾರಣಗಳು ಮತ್ತು ಇನ್ನೇನು ಮಾಡಬೇಕಾಗಿದೆ ಅನ್ನೋದರ ಬಗೆಗೆ, ಜಾಗೃತಿಯನ್ನು ಹುಟ್ಟಿಸಬೇಕಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾತಾಡ್ತಾ ಇದ್ದೇವೆ. ಆದರೆ ಇವತ್ತು ಬಹಳ ಮುಖ್ಯವಾಗಿ ಬಹಳ ಹಿಂದಕ್ಕೆ ಹೋಗಿ ಮತ್ತೆ ಅಷ್ಟೇ ಮುಂದಕ್ಕೆ ಹೋಗಬೇಕು ಅನ್ನುವಂಥ ರೀತಿಯ ಒಂದು ಸಂವಾದ ಕೂಡ ಹೌದು ಇದು. ಇತಿಹಾಸ ಮರೆತರೆ ಏನು, ಕೆಲವೊಂದು ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆನಂತರ ನಮ್ಮ ಜೊತೆ ವಿಶೇಷ ಅತಿಥಿಗಳಿದ್ದಾರೆ, ಅವರನ್ನು ಪರಿಚಯ ಮಾಡಿ ಅವ್ರ ಜೊತೆ ನಾವು ಸಂವಾದ ನಡೆಸೋಣ. ಏನು ಇತಿಹಾಸವನ್ನು ಮರೆತರು ಅಂದ್ರೆ, ಎಸ್, ಇದು ಮಳೆ ಸಂಸ್ಕೃತಿಯ ಬೀಡು. ವರ್ಷಕ್ಕೆ ಸರಾಸರಿ 2000ದಿಂದ 3000ವರೆಗೂ ಮಿಲಿಮೀಟರ್ ಮಳೆ ಬೀಳುವಂತ ಕರಾವಳಿಯ ಒಂದು ಪ್ರದೇಶ. ಬೀಳುವ ಮಳೆಗೆ ತಕ್ಕಂತೆ ಇಲ್ಲಿನ ಮಣ್ಣಿನ ಗುಣ ಇದೆ. ಮಳೆ ನೀರು ಹಿಂಗಿಸಿಕೊಳ್ಳುವ ಶಕ್ತಿಯು ಅದು ಹೊಂದಿದೆ. ಜೇಡಿ ಮಣ್ಣು, ಆವೆ ಮಣ್ಣು, ಕೆಂಪು ಮಣ್ಣಿನ ಭೂ ಪ್ರದೇಶ ಇದಾಗಿದೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ. ಇದು ನಮಗೆ ವರದಾನವೂ ಕೂಡ ಹೌದು. ಅದಕ್ಕೆ ತಕ್ಕಂತೆ ಇದು ಕೃಷಿ ಪರಂಪರೆಯ ಪ್ರದೇಶ. ಹಾಗಾದ್ರೆ ಕಾಂಕ್ರೀಟೀಕರಣಕ್ಕೆ ಹೊಂದಿಕೊಂಡಿದ್ದೆ ಮಂಗಳೂರು ಅನ್ನುವುದು ಕೂಡ ಬಹಳ ಪ್ರಮುಖವಾದಂಥ ಅಂಶವೂ ಕೂಡ ಆಗ್ತದೆ ಅಂತ ಅನ್ನುವಂಥದ್ದು. ವಿಪರೀತ ಮಳೆ ಬರ್ತದೆ, ಅದಕ್ಕೆ ತಕ್ಕಂತೆ ಮಣ್ಣು ಇದೆ. ನಮ್ಮ ಕೃಷಿ ಪರಂಪರೆಯ ಆಧಾರದಲ್ಲೇ ನಮ್ಮ ಈ ತುಳುನಾಡಿನ ಸಂಸ್ಕೃತಿಯೂ ಇದೆ. ಹಾಗಾಗಿ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತ ಆದ್ರೆ ಮಳೆ ಮತ್ತು ಇಲ್ಲಿನ ಭೌಗೋಳಿಕವಾದಂಥ ಆಧಾರದಲ್ಲಿ ಒಂದಷ್ಟು ಪರಿಣಾಮಗಳನ್ನು ಬೀರುತ್ತದೆ. ಹಾಗಾಗಿ ಕಾಂಕ್ರೀಟೀಕರಣವನ್ನ ಮಂಗಳೂರು ತಡೆ ಅನ್ನೋ ಒಡ್ಡಿತೆ, ಅದಕ್ಕೆ ಸಾಧ್ಯ ಆದೀತೆ ಅಂತ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಪ್ರಶ್ನೆಯೂ ಕೂಡ ಇಲ್ಲಿ ಆಗಿದೆ. ಮಳೆ ದುರಂತದ ಮೂಲ ಕಾರಣ ಮನುಷ್ಯ ಸೃಷ್ಟಿಯ ಆಧುನಿಕ ಬೆಳವಣಿಗೆ. ಇದು ಭೂಗರ್ಭ ಶಾಸ್ತ್ರವಾದ, ಅಂದ್ರೆ ಮನುಷ್ಯನೇ ಮಾಡಿದಂಥ ತಪ್ಪುಗಳೇನಿದ್ದಾವೆ ಅದನ್ನೇ ಇವತ್ತು ಮನುಷ್ಯನೇ ಸ್ವತಃ ಅನುಭವಿಸ್ತಾ ಇದ್ದಾನೆ. ಅದನ್ನು ನಾವು ಮೊನ್ನೆ ಅನುಭವಿಸಿದ್ದೇವೆ. ಆ ಒಂದು ದಿನ ಆದಂಥ ಒಂದು ಸಮಸ್ಯೆಗಳೇನಿದ್ದಾವೆ ಅದು ಬಹಳಷ್ಟು ನೋವನ್ನು, ಬಹಳಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿಬಿಟ್ಟಿದೆ. ಕೆಲವರ ಸಮಸ್ಯೆಗಳನ್ನಂತೂ ಮತ್ತೆ ಹಿಂದಕ್ಕೆ ತರಲು ಸಾಧ್ಯವಿಲ್ಲ ಅನ್ನುವಷ್ಟರ ಮಟ್ಟಿಗೆ ಆಗಿ ಹೋಗಿದೆ. ಸಾವಿರಾರು ವರ್ಷಗಳ ಹಿಂದೆ ಕರಾವಳಿಯ ಮೂಲ ನದಿಗಳು ತನ್ನ ದಿಕ್ಕನ್ನು ಬದಲಿಸಿಕೊಂಡಿದ್ದವು ಅಂತ ಅನ್ನುವಂಥದ್ದು ಬಹಳ ಪ್ರಮುಖವಾದದ್ದು ಆಗ್ತದೆ. ಯಾಕಂತ ಹೇಳಿದ್ರೆ ಜೌಗು ಪ್ರದೇಶಗಳು, ನದಿ ನೀರು ಹರಿತಾ ಇರುವಂತಹ ಪ್ರದೇಶಗಳು ಈಗ ಏನಾಗಿದ್ದಾವೆ. ಹಾಗಾದ್ರೆ ಬಹಳ ಮುಖ್ಯವಾಗಿ ನಮ್ಮ ಮಂಗಳೂರಿಗೆ ಸಂಬಂಧಪಟ್ಟ ಹಾಗೆ 2 ನದಿಗಳು ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದ್ದವು ಅಂತಂದ್ರೆ, ಫಲ್ಗುಣಿ ನದಿ ಸುಲ್ತಾನ್ ಬತ್ತೇರಿಯಲ್ಲಿ ಕಡಲು ಸೇರುತ್ತಿತ್ತು ಅನ್ನುವ ಒಂದು ಐತಿಹಾಸಿಕ, ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಐತಿಹಾಸಿಕ ಒಂದು ಸತ್ಯ. ಬಹುಶಃ ಸುಲ್ತಾನ್ ಬತ್ತೇರಿಯನ್ನ ಅಲ್ಲಿ ನಿರ್ಮಾಣ ಮಾಡಿರುವುದಕ್ಕೂ ಕಾರಣ ಇದೆ ಅಂತ ಒಂದು ಅಧ್ಯಯನ ಹೇಳುತ್ತದೆ. ಇನ್ನು ಮತ್ತೊಂದು ನದಿ, ನೇತ್ರಾವತಿ ನದಿಗೆ ಸಂಬಂಧಪಟ್ಟ ಹಾಗೂ ಕೂಡ ಜಪ್ಪುವಿನಿಂದ, ಅಂದ್ರೆ ಜಪ್ಪು, ಮುಗೇರು, ಹೈಲ್ಯಾಂಡ್, ಬಿತ್ತ ಮುಗೇರು, ಅತ್ತಾವರ, ಪಾಂಡೇಶ್ವರದ ಮೂಲಕ ಅದು ಹರಿದು ಹೊಯ್ಗೆ ಬಜಾರ್ ನಲ್ಲಿ ಅದು ಕಡಲು ಸೇರ್ತಾ ಇತ್ತು ಅನ್ನೋದು ಇದು ಕೂಡ ಒಂದು ಅಧ್ಯಯನದ ಪ್ರಕಾರ ಕಂಡುಕೊಂಡು ಬಂದಿರುವಂಥದ್ದು. ಈ ಪ್ರದೇಶಗಳು ಕೂಡ ಎಲ್ಲ ಈಗ ಅಲ್ಲಿ ಬಡಾವಣೆಗಳಾಗಿದ್ದಾವೆ. ಅದು ಕೂಡ ಒಂದೊಮ್ಮೆ ನದಿ ನೀರು ಹರಿತಾ ಇದ್ದ ಪ್ರದೇಶ ಆಗಿತ್ತು ಅಂತ ಅನ್ನುವಂಥದ್ದು ಒಂದು ಅಧ್ಯಯನ. ನದಿಗಳು ಹರಿಯುತ್ತಿದ್ದ ಹಚ್ಚ ಹಸಿರಿನ ಜಾಗದಲ್ಲಿ ಈಗ ಬಡಾವಣೆಗಳಾಗಿವೆ. ಇತಿಹಾಸ ಮರೆತರೆ ಪರಿಣಾಮ ಮುಂದೆಯೂ ಅನುಭವಿಸಬೇಕಾಗುತ್ತದೆ ಅನ್ನುವ ಸತ್ಯ. ಎಸ್, ಇದು ಬಹಳ ಪ್ರಮುಖವಾದಂಥ ಅಂಶ. ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಭೂಸಾಗರ ವಿಜ್ಞಾನಿ ಪ್ರೊಫೆಸರ್ ಗಂಗಾಧರ ಭಟ್ರು, ಮಂಗಳೂರು ವಿಶ್ವವಿದ್ಯಾನಿಲಯದ ಭೂಗರ್ಭ ಶಾಸ್ತ್ರದ ವಿಭಾಗದ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗಂಗಾಧರ ಭಟ್ರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಅದೇ ರೀತಿಯಲ್ಲಿ ನಮ್ಮ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ಕೆ ದಿವಾಕರ್ ಅವರು ಇದ್ದಾರೆ. ಬಹಳ ಮುಖ್ಯವಾಗಿ ವಿವಿಧ ಅಭಿವೃದ್ಧಿಗಳಿಗೆ ಮತ್ತು ಒಂದು ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೂ ಕೂಡ ವಿವಿಧ ಅಧಿಕಾರಿಗಳ ಜೊತೆ ಕೆಲಸ ಮಾಡಿದಂಥ ಅನುಭವವನ್ನು ಹೊಂದಿರುವಂತಹ ನಮ್ಮ ಮಾಜಿ ಮೇಯರ್ ಅವರು ದಿವಾಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ತಮ್ಮಲ್ಲಿ ಈಗಾಗಲೇ ನೀವು ಕೆಲವೊಂದು ಅಂಶಗಳನ್ನು ನಾನೀಗ ಕೊಟ್ಟಿರೋದನ್ನು ನೋಡಿದ್ದೀರಿ. ಏನು ಮೊನ್ನೆ ನಡೆದಂಥ ದುರಂತಕ್ಕೂ ಇದಕ್ಕೊಂದಷ್ಟು ಸಂಬಂಧಗಳಿವೆ ಅಂತ ಹೇಳ್ತಾರೆ ಸರ್? ಖಂಡಿತವಾಗಿ ಮೊನ್ನೆ ನಡೆದ ದುರಂತ ಇದು ನೈಸರ್ಗಿಕ ಪ್ರಕೋಪ. ಯಾಕಂದ್ರೆ ಆ ದಿವಸ ಸುಮಾರು 30ರಿಂದ 35 ಸೆಂಟಿಮೀಟರ್ ಮಳೆ ಬಂದಿದೆ. ಬಹುಶಃ ಮಳೆಗಾಲದ ಮುಂಚೆ ನಾವು ಸಾಕಷ್ಟು ಒಂದು ವ್ಯವಸ್ಥೆ, ಈ ಪ್ರವಾಹ ಬಂದಾಗ ಅದಕ್ಕೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು. ಬಹುಶಃ ಈಗ ತೊಕ್ಕೊಟ್ಟು ಅಥವಾ ನೀವು ಪಂಪ್ವೆಲ್ ತಗೊಂಡ್ರೆ ಅಲ್ಲಿ ಸಾಕಷ್ಟು ಪ್ರವಾಹ ಬಂದಿತ್ತು.
ಅದರ ಅನುಭವ ನನಗೂ ಆಗಿತ್ತು, ನನ್ನ ವೆಹಿಕಲ್ ಅಲ್ಲಿ ಸ್ಟ್ರಕ್ ಆಗಿತ್ತು. ಅಂದ್ರೆ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಬಹುಶಃ ಆ ಕೆಲಸವನ್ನು ಬಹಳಷ್ಟು ಬೇಗ ಮುಗಿಸಬಹುದಿತ್ತು. ಫ್ಲೈಓವರ್ನಲ್ಲೆಲ್ಲ ಆಗಿದ್ದು ಅಲ್ಲಲ್ಲೆಲ್ಲ ಮಣ್ಣು ಹಾಕಿರೋದ್ರಿಂದ ನೀರು ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಒಂದು ಅವಕಾಶ ಇರಲಿಲ್ಲ. ಇದ್ರ ಜೊತೆಗೆ ಮಂಗಳೂರಿನಲ್ಲಿ ಇವತ್ತು ಸುತ್ತಮುತ್ತ ಎಲ್ಲಾ ಕಡೆ ಕಾಂಕ್ರೀಟ್ ಬಿಲ್ಡಿಂಗ್ ಗಳಾಗ್ತಾ ಇವೆ, ಮೆಟಲ್ ರೋಡ್, ಆಸ್ಫಾಲ್ಟ್ ರೋಡ್ ಅಂತ ಹೇಳ್ತೇವೆ. ಹಾಗೆ ನೀರು ಒಂದು ಸಣ್ಣ ಮಳೆ ಬಂದರೂ ನೀರು ಕಾಂಕ್ರೀಟ್ ರಸ್ತೆ ಮೇಲೆ ಹರಿದ ನೀರು ಸರಾಗವಾಗಿ ಚರಂಡಿ ಸೇರುವಂತಾಗಿದೆ. ಈಗ ಮಣ್ಣಿನ ಮೇಲ್ಮೈ ಮಣ್ಣೇ ಇಲ್ಲ. ಈಗ ಹೆಚ್ಚಿನ ಜಾಗದಲ್ಲಿ ಈ ತರ ಕಾಂಕ್ರೀಟ್ ಸ್ಟ್ರಕ್ಚರ್ ಅಥವಾ ಮೆಟಲ್ ರೋಡ್, ಆಸ್ಫಾಲ್ಟ್ ರೋಡ್ ಅಥವಾ ಇಂಟರ್ಲಾಕ್ ಅಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ನೀರು ಭೂಮಿಯ ಒಳಗೆ ಇಂಗ್ತದೆ, ಅಂತರ್ಜಲ ಆಗ್ಲಿಕ್ಕೆ ಕಾರಣ ಆಗ್ತದೆ. ಆದ್ರೆ ಇವತ್ತು ಎಲ್ಲ ನೀರು ನಾವು ಹರಿದು ಹೋಗುವ ಹಾಗೆ ಮಾಡಿದ್ದೇವೆ. ಆ ರೀತಿಯಿಂದಾಗಿ ಕೂಡಲೇ ಅದು ಚರಂಡಿಯಲ್ಲಿ ಸೇರ್ಕೊಂಡು, ಚರಂಡಿಯ ಕಸದ ಒಟ್ಟಿಗೆ ಸೇರ್ಕೊಂಡು ಸಾಕಷ್ಟು ಕಸಗಳು ಚರಂಡಿಯಲ್ಲಿ ಶೇಖರಣೆ ಆಗಿರ್ತವೆ ಮಳೆಗಾಲದ ಮುಂಚೆ. ಹಾಗಾಗಿ ಇದು ಪ್ರವಾಹ ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿದೆ. ಹಾಗೂ ಬಡಾವಣೆಗಳಲ್ಲಿ ಇವತ್ತು ನಾವು ಮನೆ ಕಟ್ಟುವಾಗ ಸಾಕಷ್ಟು ಒಂದು ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿರೋದಿಲ್ಲ. ಎಲ್ಲ ಮುಂಚೆಲ್ಲ ಏನು ಭತ್ತದ ಗದ್ದೆಗಳಾಗಿದ್ವು, ಬಹಳ ಒಂದು 25-30 ವರ್ಷಗಳ ಹಿಂದೆ ನನಗೆ ಗೊತ್ತಿದ್ದ ಹಾಗೆ ನಾವು ನೇತ್ರಾವತಿ ನದಿಯಿಂದ ತೊಕ್ಕೊಟ್ಟುವರೆಗೆ ಹೋಗುವಾಗ ಅಥವಾ ಕೂಳೂರು ಕಡೆಯಿಂದ ಹೋಗುವಾಗ ಎರಡೂ ಕಡೆ ರಸ್ತೆಯ ಎರಡು ಪಕ್ಕದಲ್ಲಿ ಭತ್ತದ ಗದ್ದೆಗಳು ಅಥವಾ ಕಬ್ಬಿನ ಗದ್ದೆಗಳು ಇದ್ದವು. ಇವತ್ತು ಆ ಗದ್ದೆಗಳೆಲ್ಲ ಪರಿವರ್ತನೆಗೊಂಡು ಸಾಕಷ್ಟು ಕಾಂಕ್ರೀಟ್ ಬಿಲ್ಡಿಂಗ್ಗಳಾಗಿವೆ. ಅಲ್ಲಿ ಚರಂಡಿ ವ್ಯವಸ್ಥೆ ಎಲ್ಲ ಸರಿಯಾಗಿ ಇಲ್ಲ. ಹಾಗಾಗಿ ಒಂದು ಸಣ್ಣ ಮಳೆ ಬಂದರೂ ಈ ನೀರು ಹರಿದು ಚರಂಡಿಗೆ ಸೇರಿಕೊಂಡು ಅಲ್ಲೇ ಕಸದ ಜೊತೆಗೆ ಅಲ್ಲೆಲ್ಲ ಬ್ಲಾಕ್ ಆಗ್ತದೆ. ಅದರ ಜೊತೆಗೆ ಆವತ್ತು ಬಂದ ಮಳೆ ಸಹ ಒಂದು ಕಾರಣ. ಸಾಕಷ್ಟು ಮಳೆ ಒಂದೇ ಒಂದು 8 ಗಂಟೆ ಅಥವಾ 8-9 ಗಂಟೆ ಅವಧಿಯಲ್ಲಿ ಸುಮಾರು ಒಂದು 30-35 ಸೆಂಟಿಮೀಟರ್ ಮಳೆ ಬಂದಾಗ ಆ ಮಳೆಯನ್ನು, ಅಷ್ಟೊಂದು ದೊಡ್ಡ ಪ್ರಮಾಣದ ಮಳೆಯನ್ನು ತಡ್ಕೊಳ್ಳುವಷ್ಟು ಶಕ್ತಿ ನಮ್ಮ ಆ ಪ್ರದೇಶಗಳಿಗೆ ಇರಲಿಲ್ಲ. ಅಂದರೆ ನೆರೆ ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಒಂದು ಅವಕಾಶ ಇರಲಿಲ್ಲ. ಇದರ ಜೊತೆಗೆ ಸಮುದ್ರದ ಉಬ್ಬರದ ಸಮಯದಲ್ಲಿ ಸಮುದ್ರದ ಅಲೆಗಳ ಹೊಡೆತದಿಂದಾಗಿ ಸಮುದ್ರದ ಅಲೆಗಳು ಸುಮಾರು ಹಿನ್ನೀರಿಗೆ ಬರ್ತವೆ. ಹಿನ್ನೀರಿಗೆ ಬಂದಾಗ ಈ ಪ್ರವಾಹದ ನೀರು ಸಮುದ್ರದ ಕಡೆಗೆ ಹೋಗ್ಲಿಕ್ಕೆ ಜಾಸ್ತಿ ಅವಕಾಶ ಇರೋದಿಲ್ಲ. ಆ ಕಡೆಯಿಂದಲೂ ಪ್ರೆಷರ್ ಇರ್ತದೆ, ಈ ಕಡೆಯಿಂದ ನೀರು ಆ ಕಡೆ ತಳ್ಳುವಾಗ ಅದು ಅಲ್ಲೇ ಸ್ಪ್ರೆಡ್ ಆಗಿ ಅದಕ್ಕೆಲ್ಲ ಪ್ರವಾಹ ಉಂಟಾಗ್ತದೆ. ಅಂದ್ರೆ ಸುತ್ತಮುತ್ತಲಿನ ತಗ್ಗು ಪ್ರದೇಶಗಳು ಮುಳುಗಡೆ ಆಗ್ತವೆ. ಇದು ಒಂದು ದೊಡ್ಡ ಕಾರಣ. ಅಂದ್ರೆ ಗಂಗಾಧರ ಭಟ್ರು ಹೇಳುವಾಗ ದಿವಾಕರ್ ಅವರು, ಅಂದ್ರೆ ಎಲ್ಲೋ ಒಂದು ಕಡೆ ಹಿಂದೆ ಅಷ್ಟು ಮಳೆ ಬರ್ತಾ ಇತ್ತು, ಈಗ ಕಟ್ಟಡ ಕಟ್ಟಿದ್ದೇವಲ್ಲ, ಇನ್ನು ಮಳೆ ಬರಬಾರ್ದು, ಇನ್ನು ನಿಲ್ಬೇಕು ಮಳೆ ಅಂತ ಹೇಳಿಕ್ಕೆ ಸಾಧ್ಯವಾ? ಇಲ್ಲ, ಪ್ರೊಫೆಸರ್ ಭಟ್ ಅವರು ಹೇಳಿದ್ದು ಬಹಳ ಸತ್ಯವೇ. ಈ ಡೆವಲಪ್ಮೆಂಟ್ ಬರುವಾಗ ಜನಸಂಖ್ಯೆ ಅದರ ಒಂದು ಅಂಗವಾಗಿ ಬರುವಂಥದ್ದು. ಜನಸಂಖ್ಯೆ ಜಾಸ್ತಿ ಆದ್ಮೇಲೆ ಅವರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳು ಅದರ ಅಂಗವಾಗಿ ಬರುವಂಥದ್ದು. ಇಲ್ಲಿ ನಾವು ಸ್ವಲ್ಪ ಇನ್ನು ಯೋಜನೆಗಳನ್ನು ರೂಪಿಸಿಕೊಂಡು ನೀರಿನ ಹರಿವಿಗೆ ಮುಂಚೆ ಗದ್ದೆಗಳಿರುವಾಗ ಅವ್ರು ಹೇಳಿದಾಗೆ ಅವುಗಳು ಮಳೆ ಈ ಸಮುದ್ರದಿಂದ ಉಬ್ಬರದ ಟೈಮಲ್ಲಿ ಅವುಗಳು ರಿಸರ್ವರ್ಸ್ ಆಗಿ ಕೆಲಸ ಮಾಡ್ತಿತ್ತು ನೀರಿಗೆ. ಆ ರಿಸರ್ವರ್ಸ್ ಇಂದ ಸಮುದ್ರ ಇಳಿತ ಆಗುವಾಗ 3 ಗಂಟೆ ನಂತರ ನಿಧಾನವಾಗಿ ಇಳಿದು ಹೋಗ್ತಿತ್ತು. ನಾವು ಈಗ ಟೋಟಲ್ ಯಾವಾಗ ಒಮ್ಮೆ ಪೋರ್ಟ್ ಬಂತು, ಯಾವಾಗೊಮ್ಮೆ ಏರ್ಪೋರ್ಟ್ ಬಂತು, ಯಾವಾಗೊಮ್ಮೆ ರೈಲ್ವೆ ಸ್ಟೇಷನ್ ಬಂತು, ಅದು ಡೆವಲಪ್ಮೆಂಟಿನ ಇದು ಜನರಿಗೆ ಉದ್ಯೋಗಕ್ಕೆ ಸಹ ಮೂಲ ಅದು. ಸೊ ನಾವು ಅದನ್ನು ನ್ಯಾಚುರಲ್ ಆಗಿ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಈಗ ಸಾಮಾಜಿಕ ನ್ಯಾಯವಾಗಿ ಸಹ ಆ ಗದ್ದೆಯನ್ನು ಹೊಂದಿದ್ದವ ಮುಂಚೆ ಬಡವ, ಯಾರತ್ರ ವ್ಯವಹಾರ ಇತ್ತು, ಯಾರತ್ರ ಕೈಯಲ್ಲಿ ಕೆಲಸ ಇತ್ತು, ಅವರೆಲ್ಲ ಮನೆ ಕಟ್ಟಿಕೊಂಡಿದ್ರು. ಆ ಬಡವನಿಗೆ ಮತ್ತೆ ಅವನಿಗೆ ಮಕ್ಕಳಿಗೆ ಪಾಲು ಮಾಡಿಕೊಡ್ಲಿಕ್ಕೆ ಅಥವಾ ಅದನ್ನು ಮಾರಿ ಮನೆ ಕಟ್ಟಲಿಕ್ಕೆ ಆದ ಗದ್ದೆಗಳೇ ಇದ್ದದ್ದು. ಇದು ಅನಿವಾರ್ಯವಾದ ಒಂದು ವಿಚಾರ. ಈಗಲೂ ಕೂಡ ಇದನ್ನು ಸರಿ ಮಾಡಿಕೊಳ್ಳೋದು. ಈಗ ನೋಡಿ, ಎಲ್ಲಿ ನೆರೆ ಏರಿತು ಅಂತ ಹೇಳೋದನ್ನು ಕನ್ಸಿಡರ್ ಮಾಡಿದರೆ ಪ್ರೊಫೆಸರ್ ಭಟ್ ಅವರು ಹೇಳಿದ ಹಾಗೆ ನಾವು ಸ್ವಲ್ಪ ಆಲೋಚನೆ ಮಾಡಿ 3 ತಿಂಗಳು ಮೊದಲು ಕಾರ್ಯಾಚರಣೆಯನ್ನು ಮಾಡಿದ್ರೆ, ಈ ಸಾರಿ DC ಅವರು ಮತ್ತು ಕಾರ್ಪೊರೇಷನ್ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿ ಯಾವುದೇ ದೊಡ್ಡ ಜೀವದ ಅನಾಹುತ ಒಂದೆರಡು ಆಗಿದೆ, ಇದು ಬಟ್ ತುಂಬಾ ಕೆಲಸ ಮಾಡಿದ್ರು. ಇಲ್ಲದ್ರೆ ಮೀನುಗಾರರಿಗೆಲ್ಲ ತುಂಬಾ ಸಮಸ್ಯೆ ಆಗುವಂತ ಇತ್ತು. ಅವರೆಲ್ಲ ಒಳ್ಳೆ ಕೆಲಸ ಮಾಡಿ ಅಷ್ಟೇನು. ಮತ್ತೆ ನಮ್ಮ ಜನರು ಬುದ್ಧಿವಂತರು ಮಂಗಳೂರಿನವರು, ಅವರು ಪ್ಯಾನಿಕ್ ಆಗೋದಿಲ್ಲ, ಅವ್ರು ಸ್ವಂತ ಆಗಿ ಏನಾದ್ರು ಹ್ಯಾಂಡಲ್ ಮಾಡ್ಕೊಳ್ತಾರೆ. ಯೋಜನೆಗಳ ಮೂಲಕ ನನ್ನ ಹತ್ರ ಯೋಜನೆಗಳು ಇದೆ, ಮುಂದೆ ಡಿಸ್ಕಷನ್ ಅಲ್ಲಿ ನಾನು ಅದನ್ನು ಹೇಳ್ತೇನೆ. ಬಹಳ ಸರಳವಾದ ಯೋಜನೆಗಳಿದೆ. ಸರ್ವೆಗಳ ಯೋಜನೆಗಳ ಮುಖಾಂತರ ನಾವು ಈ ನೀರು ಇಷ್ಟೇ ಲೋಡಲ್ಲಿ ಇಂಥ ಡ್ರೈನಲ್ಲಿ ಬಂದು ಸಮುದ್ರ ಸೇರಬೇಕು. ನೋಡಿ, ಹಿಸ್ಟ್ರಿಯಲ್ಲಿ 27 ಇಂಚು ರೈನ್ ಪ್ರತಿ ವರ್ಷದಲ್ಲಿ ಒಂದು ದಿನ ಬಂದದ್ದು ನನಗೆ ನೆನಪಿದೆ. ಇಲ್ಲಿ ಸರ್ ಇದು ಎಷ್ಟು ಸೆಂಟಿಮೀಟರ್ ಅಂತ ಹೇಳೋ ಒಂದು ಕನ್ಫ್ಯೂಷನ್ ಇದೆ. ವರ್ಷದಲ್ಲಿ ಸುಮಾರು 4 ಮೀಟರ್ ಬರುವುದಿಲ್ವಾ ಸರ್? 4 ಮೀಟರ್, 3.5 4 ಮೀಟರ್ ಮಳೆ ವರ್ಷದಲ್ಲಿ ನಮ್ಮ ಜಿಲ್ಲೆಯಲ್ಲಿ. ಅವತ್ತು ಇಡೀ 24 ಗಂಟೆ ಅವಧಿಯಲ್ಲಿ 39 ಸೆಂಟಿಮೀಟರ್ ಬಂದಿದೆ. ಅಲ್ಲ, 24 ಗಂಟೆ ಅವಧಿ ಅಂತ ಹೇಳಿದ್ರೆ ಅದ್ರಲ್ಲಿ 2 ವಿಚಾರ ಇದೆ.
ಇದು ನಮ್ಮ ಸಮುದ್ರದ ಪ್ರವಾಹ ಬಂದಿರುವಂತದ್ದು ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆದಂತ ಮಳೆ ಅದು ರಾತ್ರಿ 6ರಿಂದ ಉಬ್ಬರ ಇಳಿತ ಸಂದರ್ಭದಲ್ಲಿ ಎಷ್ಟು ಮಳೆ ಬಂದರೂ ಹೋಗ್ತಾನೆ ಇರ್ತದೆ. ಇಲ್ಲಿ ಏನಾಯ್ತು ಗೊತ್ತಾ, ಇಲ್ಲಿ ಕೆಲವು ಕಡೆ ಡ್ರೈನ್ಸ್ ಬ್ಲಾಕ್ ಆಯ್ತು, ಸಡನ್ ಅನ್ಎಕ್ಸ್ಪೆಕ್ಟೆಡ್ ರೈನ್ ಕೂಡ. ಬಟ್ ನಾವು ಇನ್ನು ಮೇಲೆ ಕೂಡ ಇದನ್ನು ಸಾಲ್ವ್ ಮಾಡೋದು ಸೊಲ್ಯೂಷನ್ ಇದೆ ನಮಗೆ. ಅದ್ರ ಬಗ್ಗೆ ನಾವು ಮತ್ತೆ ಮುಂದೆ ಚರ್ಚೆ ಮಾಡೋಣ. ಒಂದು ಸಣ್ಣ ವಿರಾಮ ತಿಳ್ಕೊಳ್ತೀವಿ. ವಿರಾಮದ ಬಳಿಕ ಮತ್ತೆ ಒಂದಷ್ಟು ಏನ್ ಮಾಡಬೇಕಾಗಿದೆ ಅನ್ನೋದ್ರ ಮೇಲೆ ಮತ್ತೆ ಈ ಸಂವಾದ ಮುಂದೆ. ಸಣ್ಣ ಬ್ರೇಕ್. ಮತ್ತೊಮ್ಮೆ ಸ್ವಾಗತ. ಇತಿಹಾಸ ಮರೆತರೆ ಈಗಾಗಲೇ ನಾವು ಚರ್ಚೆಯನ್ನ ಮಾಡ್ತಾ ಇದ್ವು. ಬಹಳ ಮುಖ್ಯವಾಗಿ ಕರಾವಳಿಯ ಭೌಗೋಳಿಕವಾದಂಥ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಹೇಗಿದ್ದವು ಅಂತ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ಚರ್ಚೆ ಮಾಡ್ತಿದ್ದೆವು. ಸರಿ, ಈಗ ಇಡೀ ಒಂದೊಮ್ಮೆ ಹೀಗಿದ್ದು ಈಗ ಹಾಗಿಲ್ಲ ಅಂತ ಅನ್ನುವಾಗ ಈ ಸಮಸ್ಯೆಗಳನ್ನು ಸೃಷ್ಟಿಯಾಗಿದೆ ಅಂತ ಅನ್ನುವಂಥದ್ದು. ಅಂದರೆ ಇದಕ್ಕೆ ಅಂದರೆ ಮೂಲವಾಗಿ ಇದೆಲ್ಲ ಆಗಿದೆ, ಇದನ್ನ ಒಂದು ಕಣ್ಣೋಟ ಇಟ್ಕೊಂಡು ಸರಿ ಮಾಡಬಹುದಾಗಿತ್ತೋ ಅಥವಾ ಇನ್ನು ಮಾಡಬೇಕಂತ ಅಗತ್ಯತೆ ಇದೆಯೋ, ಏನು ಹೇಳ್ತಾರೆ? ಖಂಡಿತ ನಮ್ಮ ಶ್ರೀಮಾನ್ ದಿವಾಕರ್ ಹೇಳಿದ ಹಾಗೆ ಖಂಡಿತ ಇದನ್ನೊಂದು ವ್ಯವಸ್ಥಿತ ರೀತಿಯಲ್ಲಿ ನಾವು ಆದದ್ದಾಗಿ ಹೋಗಿದೆ ಈಗ. ಆದರೆ ಮುಂದೆ ಖಂಡಿತ ಇದನ್ನೊಂದು ನಾವೊಂದು ಕಂಟ್ರೋಲ್ ಮಾಡ್ಬೋದು. ಫ್ಲಡ್ಸ್ ಬಂದಾಗ ಅದಕ್ಕೆ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸ್ಕೊಳ್ಬೇಕಾಗ್ತದೆ. ಈಗ ನಾನು ಹೇಳಿದೆ, ಕಾಂಕ್ರೀಟ್ ರೋಡ್ ಆಗಲಿ ಇದೆಲ್ಲ ಮಾಡಿದಾಗ ನೀರು ಒಂದು 2 ಮಿಲಿಮೀಟರ್ ಮಳೆ ಬಂದರೂ ನೀರು ಹರಿದು ಅದು ಸಮುದ್ರಕ್ಕೆ ಸೇರಿ ಅಥವಾ ಚರಂಡಿಗೆ ಸೇರಿ ಅದರಿಂದ ಸಾಕಷ್ಟು ಪ್ರವಾಹಕ್ಕೆ ಕಾರಣ ಆಗ್ತದೆ. ನಿಮಗೆ ಬೆಂಗಳೂರಿನಲ್ಲೇ ಗೊತ್ತಿರ್ಬೋದು, ಸುಮಾರು ಒಂದು 8 ರಿಂದ 10 ಸೆಂಟಿಮೀಟರ್ ಮಳೆ ಬಂದರೆ ಆ ದಿವಸ ಒಂದು ಅರ್ಧ ಬೆಂಗಳೂರು ಮುಳುಗಿ ಹೋಗಿರ್ತದೆ. ಅದು ಯಾಕೆ ಆಗಿದೆ ಅಂತ ಹೇಳಿದರೆ, ಎಲ್ಲ ಕಡೆ ಕಾಂಕ್ರೀಟ್ ರೋಡು, ಮೆಟಲ್ ರೋಡ್, ಆಸ್ಫಾಲ್ಟ್ ರೋಡ್ ಆಗಿ ಭೂಮಿ ಮುಂಚೆ ಓಪನ್ ಸ್ಪೇಸ್ ಇದ್ದಾಗ, ಗದ್ದೆಗಳೆಲ್ಲ ಇದ್ದಾಗ, ಈಗ ಮಳೆ ಜೋರು ಬಂದಾಗಲೂ ಅದೆಲ್ಲ ಸುತ್ತಮುತ್ತ ಸ್ಪ್ರೆಡ್ ಆಗಿ ಸಾಕಷ್ಟು ಒಂದು ಗದ್ದೆಗಳು ಮುಳುಗಡೆ ಆಗ್ತಿದ್ವು. ಈ ಥರ ಮನೆಗಳಿಗೆಲ್ಲ ನೀರು ನುಗ್ಗುವ ಅವಕಾಶ ಇರಲಿಲ್ಲ, ಸಾಕಷ್ಟು ಪ್ರದೇಶ ಇತ್ತು ನೀರು ಹರಡಲಿಕ್ಕೆ. ಇವತ್ತು ಅದನ್ನೆಲ್ಲ ನಾವು ಬಡಾವಣೆ ಮಾಡಿ ಮನೆ ಕಟ್ಕೊಂಡಿದ್ದೇವೆ. ಜೊತೆಗೆ ಎಲ್ಲೆಲ್ಲಿ ಈಗ ಬಹುಶಃ ಮಂಗಳೂರಿನಲ್ಲಿ ಕಾಂಕ್ರೀಟ್ ರೋಡ್ ಬಹುಶಃ ಅದು ಬೇಕೇ ಬೇಕು. ನಮ್ಮ ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಬೇರೆ ರಸ್ತೆಗಳೆಲ್ಲ ಹಾಳಾಗ್ತವೆ, ಕಾಂಕ್ರೀಟ್ ರೋಡ್ ಎಲ್ಲ ಬೇಕು. ಆದರೆ ಏನಾಗಿದೆ ಅಂತ ಹೇಳಿದ್ರೆ, ಕಾಂಕ್ರೀಟ್ ರೋಡಲ್ಲಿ ನೀರು ಇಂಗೋದಿಲ್ಲ, ಭೂಮಿಯ ಒಳಗೆ ನೀರು ಹೋಗೋದಿಲ್ಲ. ಈ ಅಂತರ್ಜಲಕ್ಕೂ ಅದೊಂದು ಅಡ್ಡ ಪರಿಣಾಮ ಬೀರ್ತದೆ. ಬಿದ್ದ ಮಳೆ ನೀರು ಸರಾಗವಾಗಿ ಒಂದು ಎಷ್ಟೋ ಕಡೆ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ, ಅದಕ್ಕೆ ಸರಿಯಾದ ಒಂದು ಚರಂಡಿ ವ್ಯವಸ್ಥೆ ಮಾಡಲಿಲ್ಲ. ಒಂದು ಸ್ವಲ್ಪ ಒಂದು ಸಣ್ಣ ಹೋಲ್ ಆ ಥರ ಏನಾದರೂ ಮಾಡಿ, ಅಂದ್ರೆ ಈಗ ವಿದೇಶದಲ್ಲಿ ನಾವು ಅಷ್ಟೊಂದು ತಂತ್ರಜ್ಞಾನ ಬೆಳೆದಿದೆ. ಆಸ್ಫಾಲ್ಟ್ ಅಲ್ಲೂ ನೀರನ್ನು ಇಂಗಿಸಿ ಅದನ್ನು ಅಂತರ್ಜಲ ಮಾಡುವಂತದ್ದೊಂದು ಅವರದ್ದೊಂದೆಲ್ಲ ಪ್ಲಾನ್ ಆಗಿದೆ ಅಲ್ಲಿ. ಬಟ್ ನಮ್ಮಲ್ಲಿ ಇನ್ನು ಅದಕ್ಕೆ ಸಾಕಷ್ಟು ಇದು ಆಗ್ಲಿಲ್ಲ. ಆರಂಭ ಮಾತ್ರ ರಸ್ತೆ ಹಾಕಿದ್ದೇವೆ, ರಸ್ತೆ ಸಿಕ್ಕಿದೆ, ಈಗ ಅದರ ಪರಿಣಾಮಗಳನ್ನು ಗೊತ್ತಾಗ್ತಾ ಇದೆ. ಕರೆಕ್ಟ್. ಈಗ ಅದಕ್ಕೆ ವೈಜ್ಞಾನಿಕವಾಗಿ ನಾವೊಂದು ಖಂಡಿತವಾಗಿ ಪರಿಹಾರ ಕಂಡುಕೊಳ್ಬೇಕು. ನೀವು ಹೇಳ್ತಾ ಇದ್ರಿ ಮುಂಚೆ, ಖಂಡಿತ ನೇತ್ರಾವತಿ ನದಿ ಮತ್ತು ಗುರುಪುರ ನದಿ ಅದರ ಇದು ಬದಲಾಯಿಸಿಕೊಂಡಿವೆ ಅಂತ ಪಾತ್ರ. ಖಂಡಿತವಾಗಿಯೂ ಅದಕ್ಕೆ ಸಾಕಷ್ಟು ನಾವು ಭೂವಿಜ್ಞಾನ ವಿಭಾಗದಲ್ಲಿ, ಸಾಗರ ಭೂವಿಜ್ಞಾನ ವಿಭಾಗದಲ್ಲಿ ಅದರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದ್ದೇವೆ. ಅಂತ ಹೇಳಿದ್ರೆ ಈಗ ಕೆಲವು ಕಡೆ ಕಂಕನಾಡಿ ಆಗ್ಲಿ, ಪಳ್ನೀರಾಗ್ಲಿ, ನೀವು ಅದು ಹೇಳಿದ್ರೆ ಅಲ್ಲಿ ಒಂದು ಹತ್ತಾವರದ ಮುಖಾಂತರ ನೇತ್ರಾವತಿ ನದಿ, ಅದು ಅಲ್ಲದೆ ಬಹುಶಃ ಒಂದು ಸುಮಾರು 1000 ವರ್ಷಗಳ ಹಿಂದೆ, ನಾವು ಯಾವಾಗ ಜಿಯಾಲಜಿಕಲ್ ಟೈಮ್ ಸ್ಕೇಲ್ ಅಲ್ಲಿ ಹೇಳ್ತೇವೆ ಅದೆಲ್ಲ 1000 ವರ್ಷ, ಮಿಲಿಯ ವರ್ಷದಲ್ಲಿ ನಾವು ಮಾತಾಡ್ತೇವೆ. ಬಹುಶಃ ಒಂದು 10,000 20,000 ವರ್ಷಗಳ ಹಿಂದೆ ನೇತ್ರಾವತಿ ಮತ್ತು ಗುರುಪುರ ನದಿಗಳಿಗೆ ಸಪರೇಟ್ ಎಕ್ಸಿಟ್ ಇತ್ತು ಸಮುದ್ರಕ್ಕೆ. ಅದಕ್ಕೆ ಸಾಕಷ್ಟು ಎವಿಡೆನ್ಸ್ಗಳು ಇವೆ. ನೀವು ಹೇಳಿದಾಗ ಅದು ಫಸ್ಟ್ ಬೈಕಂಪಾಡಿಯಲ್ಲಿ ಗುರುಪುರ ನದಿ, ಫಲ್ಗುಣಿ ನದಿ ಹಾಗೆ ಸೇರ್ತಾ ಇತ್ತು, ಮತ್ತೆ ಸುಲ್ತಾನ್ ಬತ್ತೇರಿ ಹತ್ರ ಸೇರ್ತು, ಮತ್ತೆ ಸ್ವಲ್ಪ ಈಚೆ ಮೈಗ್ರೇಟ್ ಆಯ್ತು, ಕೊನೆಗೆ ಅದು ನೇತ್ರಾವತಿ ನದಿಗೆ ಸೇರಿ ಈಗ ಅದು ಸಮುದ್ರಕ್ಕೆ ಸೇರ್ತಾ ಇದೆ. ಅದಕ್ಕೆ ಸಾಕಷ್ಟು ಕಾರಣಗಳಿವೆ, ಜಿಯಾಲಜಿಕಲ್ ರೀಸನ್ಸ್ ಇದೆ, ಮತ್ತೆ ನಮ್ಮ ಓಷನೋಗ್ರಫಿಯಲ್ಲಿ ಲಿಟ್ರಲ್ ಡ್ರಿಫ್ಟ್ ಅಂತೆಲ್ಲ ಹೇಳ್ತೇವೆ, ಅದು ಕಾರಣ ಇದೆ. ಅದಕ್ಕೆ ಸಮುದ್ರದ ಕರೆಂಟ್ಸ್, ವೇವ್ಸ್, ಟೈಡ್ಸ್ ಎಲ್ಲ ಕಾರಣಕರ್ತವಾಗಿರ್ತವೆ. ಒಂದು ಸಣ್ಣದಾದಂತ ಭೂಕಂಪ ಕೂಡ ಕಾರಣ ಆಗ್ತದೆ, ಒಳಗಿಂದೊಳಗೆ ನಮ್ಮ ಬದಲಾವಣೆಗಳು ಏನಾದರೂ ಅಂದ್ರೆ ಸಣ್ಣ ಪುಟ್ಟ ಮಟ್ಟದ್ದು ಆಗ್ಬಹುದು. ಆದ್ರೆ ಅದರದ್ದು ಇಂಪ್ಯಾಕ್ಟ್ ಅಂತ ಹೇಳಿದ್ರೆ ನಮ್ಗೆ ಈಗ ಮಂಗಳೂರಿನಲ್ಲಿ ಅದರದ್ದು ಜಾಸ್ತಿ ಇಂಪ್ಯಾಕ್ಟ್ ಆಗೋದಿಲ್ಲ. ಇದು ಸ್ವಲ್ಪ ಸೇಫ್ ಝೋನ್ ಅಲ್ಲಿ ಇದೆ ಖಂಡಿತವಾಗಿಯೂ. ಬಟ್ ನದಿ ಬದಲಾವಣೆ ಆಗಿದ್ದಕ್ಕೆ ಯಾವ ಉದಾಹರಣೆ ನಾನು ಕೊಡ್ತೀನಿ ಅಂತ ಹೇಳಿದ್ರೆ, ಕೆಲವು ಸಲ ದೊಡ್ಡ ದೊಡ್ಡ ಕಾಂಕ್ರೀಟ್ ಬಿಲ್ಡಿಂಗಿಗೆ ಅವರು ಪಿಲ್ಲರಿಗೆ ಸಾಕಷ್ಟು ಅಗಿತ ಮಾಡಿದಾಗ ಅದರಲ್ಲಿ ನದಿಯಲ್ಲಿರುವ ರೌಂಡ್ ಕಲ್ಲುಗಳು, ಪೆಬಲ್ಸ್ ಅಂತ ನಾವು ಹೇಳ್ತೇವೆ, ಆಮೇಲೆ ಕೋರ್ಸ್ ಗ್ರೈಂಡ್, ಮೀಡಿಯಂ ಗ್ರೈಂಡ್, ಮೇಲಿಂದ ಫೈನ್ ಗ್ರೈಂಡ್ ಸ್ಯಾಂಡ್ ಎಲ್ಲ ಸಿಕ್ಕಿದೆ. ಅದು ಒಂದು 1 ಮೀಟರ್ 2 ಮೀಟರ್ ಆಳದಲ್ಲಿ ಸಿಕ್ಕಿರೋ ತೊಂದರೆ ಇರಲಿಲ್ಲ. ಬಟ್ ಸಾಕಷ್ಟು ಥಿಕ್ನೆಸ್ ಇತ್ತು ಅದೊಂದು, ಕೆಲವು ಕಡೆ 4 ರಿಂದ 5 ಮೀಟರ್ ಎಲ್ಲ. ಇದು ಏನು ಇಂಡಿಕೇಟ್ ಮಾಡ್ತದೆ ಅಂತ ಹೇಳಿದ್ರೆ, ಮೊದಲು ಒಂದು ಟೈಮಲ್ಲಿ ನದಿಗಳ ಪಾತ್ರ ಈ ಇದರಲ್ಲಿ ಇತ್ತು.
ಈಗ ಅವು ಬದಲಾವಣೆ ಆಗ್ತಾ ಹೋಯ್ತು ಅಂತ ಕಾಲಾನುಕ್ರಮದಲ್ಲಿ ಅಂತ ಹೇಳಿದ್ರೆ ಅದು ಸಾವಿರಗಟ್ಟಲೆ ವರ್ಷದಲ್ಲಿ ಇದು ಬದಲಾವಣೆಗಳಾಗಿರೋದು. ಸೊ ಇದು ಒಂದು ಕಾರಣ, ನದಿಗಳ ಪಾತ್ರ ಬದಲಾವಣೆ ಆಗುವಾಗ ಸಹ ಅದರದ್ದು ಸ್ಪ್ರೆಡ್, ವಾಟರ್ ಸ್ಪ್ರೆಡ್ ಏರಿಯಾ ಎಲ್ಲ ಚೇಂಜ್ ಆಗ್ತದೆ. ಅದು ಒಂದು ಕಾರಣ. ಅದು ಸಪರೇಟ್ ಆಗಿ ಸೇರ್ತಾ ಇದ್ದದ್ದು ಎರಡು ನದಿಗಳು. ಈಗ ಎರಡೂ ನದಿಗಳು ಒಟ್ಟಿಗೆ ಸೇರಿ ಸಮುದ್ರ ಸೇರೋದ್ರಿಂದ ಅದರ ಇಂಪ್ಯಾಕ್ಟ್ ಸ್ವಲ್ಪ ಜಾಸ್ತಿ ಇರ್ತದೆ. ಈ ಬೆಂಗ್ರೆ ಅಥವಾ ನೀವು ಉಳ್ಳಾಲದಲ್ಲೆಲ್ಲ ತಗೊಂಡ್ರೆ ಅಥವಾ ಕೂಳೂರು ಪ್ರದೇಶದಲ್ಲೆಲ್ಲ, ಮುಂಚೆ ಕೂಳೂರು ಪ್ರದೇಶದಲ್ಲಿ ಸಾಕಷ್ಟು ಜೌಗು ಪ್ರದೇಶಗಳು, ವೆಟ್ಲ್ಯಾಂಡ್ ಅಂತ ನಾವು ಏನು ಹೇಳ್ತೇವೆ, ಅದು ಸಾಕಷ್ಟು ಪ್ರದೇಶದಲ್ಲಿ ಆವರಿಸಿಕೊಂಡಿತ್ತು. ಅದು ಇಡೀ ನ್ಯಾಷನಲ್ ಹೈವೇ ನಾವು ಹೋಗ್ತಾ ಇರುವಾಗ ಅದೇ ರೀತಿ ನಮ್ಗೆ ಕಾಣ್ತಾ ಇತ್ತು. ಹೌದು, ಎಲ್ಲಿ ಬೆಟ್ಟ ಅಂದ್ರೆ ಕದ್ರಿಗೆ ನ್ಯಾಷನಲ್ ಹೈವೇ ಏರುವಾಗ ಮಾತ್ರ ಅಲ್ಲಿ ಮನೆಗಳು ಗುಡ್ಡಗಳು ಕಾಣಿಸ್ತಾ ಇದ್ವು, ಮತ್ತೆಲ್ಲಾ ಕಡೆ ನೀರು ನಿಲ್ತಾ ಇದ್ದಂತ ಜಾಗಗಳೇ ಆಗ್ತಾ ಇದ್ವು ಅಂತ ಅನ್ನುವಂಥದ್ದು. ಅದು ಕೂಡ ಮೊದಲು ನ್ಯಾಷನಲ್ ಹೈವೇ ಆಗಿರ್ಲಿಲ್ಲ. ಆ ಹಿಂದಿನ ದಿನದಲ್ಲಿ ಹೈವೇ ಆಗಿದ್ದದ್ದು ಅದೇ ಕೂಳೂರು ರೋಡ್, ಕೂಳೂರು ಫೆರಿ ರಸ್ತೆ ಅಂತ ಹೇಳ್ತೀವಿ. ಸೊ ಅದು ಮತ್ತೆ ನಾವು ಬೈಪಾಸ್ ಮಾಡಿ ಅದನ್ನ ಮಾಡಿದ್ದು, ಮಣ್ಣು ತುಂಬಿಸೇ ಮಾಡಿರುವ ಬೈಪಾಸ್ ಮಾಡಿದ್ದು. ಓಕೆ, ಅಂದ್ರೆ ಇಲ್ಲಿ ಒಂದೊಮ್ಮೆ ನಮ್ಮ ಅಭಿವೃದ್ಧಿಯ ದಿಕ್ಕಿನಲ್ಲಿ ನಾವು ಒಂದು ಕಡೆ ಸಾಗಿದ್ದೇವೆ, ಎಲ್ಲೋ ಒಂದು ಯಾವತ್ತೋ ಒಂದು ಇಂಥ ಸಮಸ್ಯೆಗಳು ಬಂದು ನಮ್ಮನ್ನ ಎಚ್ಚರಿಕೆ ಕೊಟ್ಟು ಹೋಗ್ತದೆ, ನೋಡಿ ನೀವು ತಪ್ಪು ಮಾಡಿದ್ದೀರಿ ಅಂತ. ಏನ್ ಮಾಡಬೇಕಾಗಿದೆ? ನನ್ನದು ಒಂದು ಸೊಲ್ಯೂಷನ್ ಇದೆ. ಅಂದ್ರೆ ಇದು ಸೊಲ್ಯೂಷನ್ ಇದು ನೋಡಿ, ವೆರಿ ಸಿಂಪಲ್. ನಮ್ಮದು ಟೊಪೋಗ್ರಫಿ ವಿಭಿನ್ನವಾದ ರೀತಿದ್ದು. ಒಂದು ಮನೆಯಿಂದ ಇನ್ನೊಂದು ಮನೆಗೆ 10 ಫೀಟ್ ಡಿಸ್ಟೆನ್ಸ್ ಇದೆ, ಕೆಲವು ಕಡೆ 30 ಫೀಟ್ ಡಿಸ್ಟೆನ್ಸ್ ಇದೆ ಟೊಪೋಗ್ರಫಿ. ನಡೆದಂತ ದುರ್ಘಟನೆಗೆ ಆವರಣ ಗೋಡೆ ಅದಂದ್ರೆ ನಾವು ಅದನ್ನು ಕಾಂಕ್ರೀಟ್ ಕಟ್ ಮಾಡಿ ಹರಿತವಾದಂತ ಹಾಕ್ಬೇಕಿತ್ತು, ಅವರಿಗೆ ಸಾಧ್ಯ ಇಲ್ಲ, ಬಡವರು ಅದೇ ಕಟ್ ಮಾಡಿದ್ರಿಂದ. ಈಗಲೂ ಒಂದು ರೂಲ್ ಇದೆ, ಯಾವುದೇ ಇದು 2-3 ಮೀಟರ್ಗಿಂತ ಕೆಳಗೆ ನೀವು ಮಣ್ಣಿನ ಇದನ್ನು ಬದಲಾವಣೆ ಮಾಡಿದರೆ ಸರ್ಕಾರದ ಅನುಮತಿ ಬೇಕು ಅಂತ ಹೇಳುವ ರೂಲ್ ಇದೆ ಎಕ್ಸಿಸ್ಟಿಂಗ್. ಬಟ್ ಯಾವುದೋ ಒಂದು ವ್ಯವಸ್ಥೆಯಿಂದ ಇದೆಲ್ಲ ಸರಿಯಾಗಿ ಆಗ್ತಾ ಇಲ್ಲ ಅಂತ ಒಪ್ಬೋದು. ನೋಡಿ 2005ರ ಇಸವಿಯಲ್ಲಿ ಇದರ ಬಗ್ಗೆ ಬಹಳ ಡಿಸ್ಕಷನ್ಸ್ ಆಗಿತ್ತು. ಪೊನ್ನುರಾಜು ಅವರು DC ಆಗಿರುವಾಗ ನಾನು ಕೂಡ ಅದರಲ್ಲಿ ಬಹಳ ಪಾರ್ಟಿಸಿಪೇಟ್ ಮಾಡಿ, ಅದರದೆಲ್ಲ ನನಗೆ ನೆನಪುಗಳು ಕೂಡ ಇದೆ. ಆ ದಿನಗಳಲ್ಲಿ ನಾವೊಂದು ಡಿಸಿಷನ್ ಮಾಡಿದೆವು, ನಾವೊಂದು ಬ್ಯೂಟಿಫುಲ್ ಟೊಪೋಗ್ರಫಿಕಲ್ ಸರ್ವೆ ಮಾಡಬೇಕು. ಅದರ ಪ್ರಕಾರ ನೀರಿನ ಹರಿವನ್ನು ಗುರುತಿಸಬೇಕು. ವೆರಿ ಸಿಂಪಲ್ ಮೆಜರ್ಮೆಂಟ್ಸ್. ಆ ಮೆಜರ್ಮೆಂಟ್ ಇಷ್ಟು ಇಂಚು ಬಂದ್ರೆ ಡ್ರೈನ್ ಹೀಗೆ ಬರ್ತದೆ. ಎವ್ರಿ 100 ಮೀಟರ್ಗೆ ಒಂದು ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಬಂದ್ರೆ ಯಾವ ಡ್ರೈನ್ ಎಷ್ಟು ಅಗಲ ಬೇಕು, ಎಷ್ಟು ಡೀಪ್ ಬೇಕು, ಅದನ್ನು ಮೇಂಟೈನ್ ಮಾಡಬೇಕು. ಮತ್ತೆ ಎಲ್ಲಿ ಸಿಲ್ಟ್ ತುಂಬುತ್ತದೆ ಆ ಸಿಲ್ಟನ್ನು 3 ತಿಂಗಳ ಮೊದಲೇ ಖಾಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಅದು ಒಂದು ಸಿಂಪಲ್ ಕಾನ್ಸೆಪ್ಟ್ ಇಂದ ಮಂಗಳೂರಲ್ಲಿ ಯಾವುದೇ ತೊಂದರೆ ಇಲ್ಲದಾಗೆ ಇವತ್ತಿಗೂ ಮ್ಯಾನೇಜ್ ಮಾಡಬಹುದಾದಂಥ ಒಂದು ಪರಿಸ್ಥಿತಿ ವ್ಯವಸ್ಥೆ ಇದೆ ಖಂಡಿತ. ಯಾಕಂದ್ರೆ ನೀವು ನೋಡಿ, ಒಂದು ದಿನ ಮಾತ್ರ ಹೀಗೆಲ್ಲ ಆಗುದು, ಮತ್ತೆ 363 ದಿನ ನಮಗೆ ಏನು ಸಮಸ್ಯೆ ಆಗಲ್ಲ. ಯಾಕೆಂದ್ರೆ ಅದೆಲ್ಲ ಸಮುದ್ರಕ್ಕೆ ಹೋಗ್ಬಿಡ್ತದೆ. ಈಗ ನಾನು ವೆರಿ ಸಿಂಪಲ್ ನೋಡಿ, ಆಗ ನಾವು ಒಂದು ಅರ್ಬನ್ ಪ್ರಾಪರ್ಟಿ ಓನರ್ಸ್ ರೆಕಾರ್ಡ್ ಅಂತ ಹೇಳೋ ಸರ್ಕಾರ ಸಾಮ್ಯದ ಒಂದು ಇದಿದೆ. ಅವರ ಮುಖಾಂತರ 2 ಡೈಮೆನ್ಷನ್ ಸರ್ವೆ ಅನ್ನು ಮಾಡಿಸಿದೆವು. ಈ 2 ಡೈಮೆನ್ಷನ್ ಸರ್ವೆಯಲ್ಲಿ ನಮ್ಮ ಆಗದ ಉದ್ದೇಶ, ಸರ್ಕಾರದ ಇದಿತ್ತು, ಅದಕ್ಕೆ ಉದ್ದೇಶ ಏನಿತ್ತಂದ್ರೆ ಪ್ರಾಪರ್ಟಿ ರೆಕಾರ್ಡ್ಸ್ ಮಾಡಬೇಕು. ಎಲ್ಲರ ಪ್ರಾಪರ್ಟಿ ರೆಕಾರ್ಡ್ ಆಗಬೇಕು, ಸರ್ವೆ ಆಗಿ. ಸರ್ಕಾರಿ ರಸ್ತೆಗಳ ಸರ್ವೆ ಆಗಬೇಕು, ಸರ್ಕಾರಿ ಪರಮೋಕ್ ತೋಡುಗಳ ಸರ್ವೆ ಆಗಬೇಕು, ಎಲ್ಲವೂ ಸರ್ವೆ ಆಗಬೇಕು. ಸೊ ದ್ಯಾಟ್ ನಮಗೆ ಯಾವುದಂತ ಸರಿಯಾಗಿ ಬೈಫಾರ್ಕೇಶನ್ ಆಗ್ತದೆ ಅಂತ ಒಂದು. ಆಗ ನಮ್ಮ ಆಸೆ ಇತ್ತು. ಇದರ ಜೊತೆ ಕಾಂಟೋರ್ ಸರ್ವೆ ಕೂಡ ಆದರೆ ಅಲ್ಲಿಗೆ ಎಕ್ಸ್ ಮತ್ತು ವೈ ಬಂತು. ಎಕ್ಸ್ ಅಂದ್ರೆ ಉದ್ದ, ವೈ ಅಂದ್ರೆ ಅಗಲ, ಝಡ್ ಅಂದ್ರೆ ಎತ್ತರ. ಸಮುದ್ರ ಮಟ್ಟದಿಂದ ಕಾಂಟೋರ್ ಸರ್ವೆ ಕೂಡ ಆದರೆ ನಮಗೆ ನೀರು ಎಲ್ಲಿಗೆ ಎಷ್ಟು ಇಂಚು ಬಂದ್ರೆ ನಮ್ಮ ಕೈಯಲ್ಲಿ ಕಂಪ್ಯೂಟರ್ ಒಳಗೆ ಲೆಕ್ಕ ಇರ್ತದೆ. ಎಷ್ಟು ಇಂಚು ಮೇಲೆ ಬರ್ತದೆ, ಇಷ್ಟು ಅಥವಾ ಈ ಡ್ರೈನ್ ಇಷ್ಟ ಆಗಲ್ಲ ಇಡ್ಲೇಬೇಕು, ಇಷ್ಟು ಸಿಲ್ಟ್ ತೆಗಿಲೇಬೇಕು ಅಂತ ಹೇಳೋ ಒಂದು ಬ್ಯೂಟಿಫುಲ್ ಪ್ಲಾನ್ ಮಾಡಬೇಕು. ಈಗಲೂ ನಮ್ಮದೊಂದು ಕಾಂಟ್ರೋಲ್ ಸರ್ವೆ ಇದೆ. ಅಂದ್ರೆ ಈಗ ಕೆಲವು ಜೌಗು ಪ್ರದೇಶಗಳ ಬಗ್ಗೆ ಅವ್ರು ಹೇಳಿದ್ರು, ಅಂದ್ರೆ ಆಲ್ರೆಡಿ ಮಳೆ ನೀರು ಹೋಗುವಂತ ಜಾಗಗಳು ಅಥವಾ ನದಿ ಹರಿವು ಇದ್ದಂತ ಜಾಗಗಳು ಬಗ್ಗೆ ನಾನು ಹೇಳ್ತಾ ಇಲ್ಲ. ನಾನೇನ್ ಹೇಳ್ತಾ ಇದ್ದೇನೆ ಅಂದ್ರೆ ಡ್ರೈನ್ಸ್ ಬಗ್ಗೆನೇ ಹೇಳ್ತಾ ಇದ್ದೇನೆ ಪರ್ಟಿಕ್ಯುಲರ್ಲಿ. ನಾನು ಡ್ರೈನ್ಸ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೇನೆ. ಅವ್ರು ಹೇಳಿದ್ ಸರಿ, ಬಟ್ ಅದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದರಿಂದ ತುಂಬಾ ದೂರ ಮುಂದೆ ಹೋಗಿ ಆಗಿಲ್ಲ, ಬಹಳ ವರ್ಷ ಅದು ಈಗ ಜನರು ಹೊರಗೆ ಸರಿ ಮಾಡೋದು. ನಮ್ಮ ಹತ್ರ ಈಗೊಂದು ಸರ್ವೆ ಮ್ಯಾಪ್ ಇದೆ, ಟಾಪೋ ಶೀಟ್ ಅಂತ ಹೇಳ್ತಾರೆ. ಬ್ರಿಟಿಷರು 100 ವರ್ಷ ಹಿಂದೆ ಮಾಡಿದ್ದು. ನಾವು ಇವತ್ತು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದ್ದೇವೆ. ನಾವು ಇದು ಟೋಟಲ್ ಟಾಪೋಗ್ರಫಿಯನ್ನು ಚೇಂಜ್ ಮಾಡಿ ಬೇರೆ ಬೇರೆ ಡ್ರೈನ್ ಇದ್ದು ಗ್ರಾವಿಟೇಷನ್ ಲಿಂಕ್ ನಾವು ಚೇಂಜ್ ಮಾಡಿದ್ದೇವೆ. ಸೊ ಈ ಟಾಪೋ ಶೀಟ್ ಸರ್ವೆ ಬದಲು ಇನ್ನೊಂದು ಕಾಂಟೋರ್ ಸರ್ವೆ ಆಗಬೇಕು. ನನಗೆ ಗೊತ್ತಿದೆ, ಆ ದಿನಗಳಲ್ಲಿ ಒಂದು ಟೋಟಲ್ ಸ್ಟೇಷನ್ ಮೆಷಿನ್ ಅಂತ ಹೇಳೋ ಮೆಷಿನ್ ಅನ್ನು ಯೂಸ್ ಮಾಡಿ ಸರ್ವೆ ಮಾಡ್ತಿದ್ರು. ಈ ಟೋಟಲ್ ಸ್ಟೇಷನ್ ಮೆಷಿನ್ ಅಲ್ಲಿ ಉಂಟಲ್ಲ, ಆಟೋಮೆಟಿಕಲಿ ನಿಮಗೆ ಲೆಂತ್ ಅಂಡ್ ಇದು ವಿಡ್ತ್ ಬರುವಾಗ ಇದು ಸಹ ಹೈಟ್ ಸಹ ಬರ್ತದೆ ಅಂತ ನನಗೆ ಆಗಿನ ಡಿಸ್ಕಷನ್ ಮಾಹಿತಿ ನಂದು. ಆದ್ರೆ ನಮ್ಮ ಆಗದ ಅಗ್ರಿಮೆಂಟ್ ಏನಿತ್ತು, ನಮ್ಗೆ ಇದನ್ನು ಅವ್ರು ಕೊಡುದು ಅಂತ, ಅದು PPP ಅಂತ ಹೇಳೋ ಒಂದು ಗ್ರೂಪ್ನವ್ರು ಮಾಡ್ತಿದ್ದದ್ದು. ಈಗ ಕೂಡ ಅವರನ್ನು ಕಾಂಟ್ಯಾಕ್ಟ್ ಆಗಿ ದಾಖಲೆಗಳನ್ನು
ನಾವು ಅವ್ರದ್ದು ನೆಗೋಸಿಯೇಷನ್ ಮಾಡಿ ತಕೊಂಡು ಮಂಗಳೂರಿನ ಎಲ್ಲ ಎಕ್ಸ್ಪರ್ಟ್ಸ್ ಮತ್ತು ಮಂಗಳೂರಲ್ಲಿ ಹಾರ್ಟ್ಲಿ ಇನ್ವಾಲ್ವ್ ಆಗ್ತಾರೆ. ಜನರು ಅಂದ್ರೆ ಮಂಗಳೂರಿನ ಜನರು ನಿಜವಾಗಿ ಒಳ್ಳೆಯವರು, ಎಲ್ಲದನ್ನು ಈಗ ಚಿಂತನೆಗಳು ಇರ್ತದೆ ಎಲ್ಲ. ಯಾದ್ರೆ ಇದು ಬಹಳ ಟೆಂಪರರಿ ಸಮಸ್ಯೆ ಆದದ್ರಿಂದ ನಾವು ಮರಿತಾ ಇದ್ದೇವೆ ಅಷ್ಟೇ. ಎಸ್, ಇನ್ನಷ್ಟು ಇದ್ರ ಬಗ್ಗೆ ಮಾಹಿತಿಗಳನ್ನು ತೆಗೆದುಕೊಳ್ಬೇಕು. ಟೊಪೋಗ್ರಫಿ ಇದನ್ನ ಮಾಡಬೇಕಂತ ಅನಿವಾರ್ಯತೆ ಇದೆಯಾ ಮತ್ತು ಹೇಗೆ ಅಂತ ಅನ್ನುವಂಥದ್ದನ್ನ ಒಂದು ಜೊತೆಯಲ್ಲಿ ನಮ್ಮ ಪ್ರಾಕೃತಿಕವಾದಂಥ ವಲಯಗಳಲ್ಲಿ ಆದಂಥ ಒಂದಷ್ಟು ಬದಲಾವಣೆಗಳ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತಾ ಸಣ್ಣ ಬ್ರೇಕ್ ಮಾಡ್ತೀವಿ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್ ಸರ್, ಈಗ ದಿವಾಕರ್ ಅವರು ಒಂದು ಟೊಪೋಗ್ರಫಿ ಸರ್ವೆ ಅಂತ ಹೇಳಿದ್ರು. ಭೂಗರ್ಭಶಾಸ್ತ್ರದ ಪ್ರಕಾರ ಏನು ಹೇಳ್ತದೆ? ಖಂಡಿತವಾಗಿ ಈಗ ಅವರು ಹೇಳಿದ ಮಾತು 100ಕ್ಕೆ 100 ಸತ್ಯ. ಏನು ದಿವಾಕರ್ ಹೇಳಿದ್ರು, ಟೋಪೋಗ್ರಫಿಕ್ ಸರ್ವೆ ಇವತ್ತು ನಮ್ಮಲ್ಲಿ ನಾನು ಹೇಳಿದೆ 3 ಸ್ಕೇಲ್ನ ಮ್ಯಾಪ್ಗಳು ಸಿಗ್ತವೆ. ಈಗ ನಮ್ಮ ಸಾಗರ ಭೂವಿಜ್ಞಾನ ವಿಭಾಗದಲ್ಲಿ ನಮ್ಮಲ್ಲಿ ಸಾಕಷ್ಟು ಅದಕ್ಕೆ ಸಂಬಂಧಪಟ್ಟ ಉಪಗ್ರಹದಿಂದ ತೆಗೆದ ಚಿತ್ರಗಳಿವೆ, ಛಾಯಾಚಿತ್ರಗಳು, ಹಾಗೆ ಜೊತೆಗೆ ಟೋಪೋಶಿಸ್ಟ್ಸ್ ಇದೆ, ಟೋಪೋಗ್ರಫಿಕಲ್ ಮ್ಯಾಪ್ಸ್ ಅಂತ ಹೇಳ್ತೇವೆ. ಅದರಲ್ಲಿ 20 ಮೀಟರ್, 10 ಮೀಟರ್ ಹಾಗೂ 100 ಮೀಟರ್ನ ಕಾಂಟೂರ್ಸ್ ಎಲ್ಲ ಇರ್ತದೆ. ಅಂತ ಹೇಳಿದ್ರೆ ಈಗ ಒಂದು ಸಮುದ್ರ ಮಟ್ಟ ಅಥವಾ ಎಲ್ಲಾದ್ರೂ ಒಂದು ಪ್ರವಾಹ ಬಂದಾಗ 10 ಮೀಟರ್ ಸಮುದ್ರ ಮಟ್ಟ ಏರಿದ್ರೆ ಎಷ್ಟು ಏರಿಯಾ ಇನಂಡೇಟ್ ಆಗ್ತದೆ, ಮುಳುಗಡೆ ಆಗ್ತದೆ ಅಂತ ಹೇಳುವಂಥದ್ದು ಒಂದು ಅಧ್ಯಯನ ಮಾಡ್ಬೋದು. ಆದರೆ 10 ಮೀಟರ್ಗಿಂತ ಕಮ್ಮಿ ಇರುವಂಥದ್ದು ಈಗ 9 ಮೀಟರ್, 8 ಮೀಟರ್, 7 ಮೀಟರ್, ಹಾಗೆ ಒಂದೊಂದು ಮೀಟ್ರಿಗೂ ನಾವು ಇವತ್ತು ಸರ್ವೆ ಮಾಡಲಿಕ್ಕೆ ಫೋಟೋಗ್ರಾಮೆಟ್ರಿಕ್ ಟೆಕ್ನಿಕ್ಸ್ ಇದೆ, ಟೋಟಲ್ ಸ್ಟೇಷನ್ ಇದೆ, ಡ್ರೋನ್, ಹಾಗೆ ಹೈ ರೆಸೊಲ್ಯೂಷನ್ ಸ್ಯಾಟಲೈಟ್ ಇಮೇಜರಿ, ಟೋಪೋಶೀಟ್ ಜೊತೆ ಎಲ್ಲ ಪರಿಣತರನ್ನು ನಾವೊಂದು ಕಾನ್ಫಿಡೆನ್ಸ್ಗೆ ತಗೊಂಡು ಅದರಿಂದ ಬೇರೆ ಬೇರೆ ಥರದ ನಕ್ಷೆಗಳನ್ನು ಮಾಡಿ ಇವತ್ತು ಎಲ್ಲಿ ಲೋ ಲೈಂಗ್ ಏರಿಯಾ ಇದೆ, ಎಲ್ಲಿ ಯಾವ ಥರದ್ದು ಪ್ರಿಕಾಷನರಿ ಮೆಷರ್ಸ್ ತಗೊಳ್ಬೇಕು, ಅದಕ್ಕೆ ಕೆಲವೊಂದು ಸಾಕಷ್ಟು ನಾವು ಅಂದ್ರೆ ಇಲ್ಲಿ ಆಲ್ರೆಡಿ ಡೆವಲಪ್ಡ್ ಆಗಿರುವಂತ ಏರಿಯಾಗಳಲ್ಲಿ ಇದನ್ನ ಯಾವ ರೀತಿ ಖಂಡಿತವಾಗಿ. ಇನ್ನೊಂದು, ಈಗ ನಾವು ಇನ್ನೊಂದು ಪ್ರದೇಶವನ್ನು ಗುರುತಿಸಬೇಕಾಗಿದೆ ಅನ್ನುವಂತ ಅನಿವಾರ್ಯತೆ ಇಲ್ವಾ? ಅದು ಮಾಡ್ಬೋದು. ಈಗ ಹೊಸ ಪ್ರದೇಶಗಳದ್ದು ಸಹ ನಮಗೆಲ್ಲ ಟೋಪೋಶೀಟ್ ಅಂತ ಹೇಳಿದ್ರೆ ಅದು ಒಂದು ಪ್ರದೇಶಕ್ಕೆ ಸೀಮಿತವಾಗಿಲ್ಲ, ಇಡೀ ಕರ್ನಾಟಕ ಅಥವಾ ಇಡೀ ನಿಮ್ಮ ಕೋಸ್ಟಲ್ ಏರಿಯಾದಕ್ಕೆ ಸಂಬಂಧಪಟ್ಟ ನಮ್ಮ ಹತ್ರ ನಕ್ಷೆಗಳಿರ್ತವೆ. ಅದ್ರ ಜೊತೆಗೆ ಈಗಿನ ತಂತ್ರಜ್ಞಾನದ ಪ್ರಕಾರ ಒಂದು ಸಣ್ಣ ಬೈಕ್ ಅನ್ನು ಐಡೆಂಟಿಫೈ ಮಾಡೋ ಸಾಮರ್ಥ್ಯ ಇವತ್ತು ಭಾರತೀಯ ದೂರಗ್ರಾಹಿ ಉಪಗ್ರಹಗಳಿಗಿದೆ. ಭಾರತೀಯ ಇಸ್ರೋದವರು ಲಾಂಚ್ ಮಾಡಿದ ಸ್ಯಾಟಲೈಟ್ಗಳು ಇವತ್ತು ಸಾಕಷ್ಟು ಮಾಹಿತಿ ಕೊಡ್ತವೆ. ಬಹುಶಃ ಸಮುದ್ರದ ಸವೆತ ಆದಾಗ ಏನು ಎಷ್ಟೆಷ್ಟು ಭೂಮಿ ಮುಳುಗಡೆ ಆಗ್ತದೆ, ಅದ್ರ ಜೊತೆಗೆ ಫ್ಲಡ್ಸ್ ಬಂದಾಗ ಎಷ್ಟು ಭೂಮಿ ಮುಳುಗಡೆ ಆಗ್ತದೆ, ಇದ್ರ ಬಗ್ಗೆ ಒಂದು ಸಂಪೂರ್ಣ ವರದಿ ತಯಾರಿಸಿ 1 ಮೀಟರ್ ರೈಸ್ ಆದಾಗ ಇಷ್ಟು ಮಿಲಿಮೀಟರ್, ಇಷ್ಟು ಸೆಂಟಿಮೀಟರ್ ಮಳೆ ಬಂದಾಗ 1 ಮೀಟರ್ ರೈಸ್ ಆದರೆ ಅದರಿಂದ ಎಷ್ಟು ಏರಿಯಾ ಮುಳುಗಡೆ ಆಗ್ತದೆ, ಅದರದ್ದು ಕಾಂಟೂರ್ಸ್ ಜನರೇಟ್ ಮಾಡಿ ಅಷ್ಟು ಏರಿಯಾ ಇನಂಡೇಟ್ ಆಗುವ ಪ್ರದೇಶಗಳನ್ನು ಗುರುತಿಸಿ 2 ಮೀಟರ್ ಬಂದಾಗ, 3 ಮೀಟರ್ ಬಂದಾಗ ಯಾವುದೇ ಒಂದು ಕಾಲುವೆ ಪಕ್ಕದಲ್ಲಿ ಅಥವಾ ಈಗ ತಗ್ಗು ಪ್ರದೇಶದಲ್ಲಿರುವ ಎಲ್ಲ ಇದರದ್ದು ಎಲಿವೇಶನ್ ಇನ್ಫಾರ್ಮೇಶನ್ ಸಿಗ್ತದೆ, ಮಾಹಿತಿ ಸಿಗ್ತದೆ. ಎಷ್ಟು ಎತ್ತರದಲ್ಲಿದೆ ಆ ಪ್ರದೇಶ, ಇಷ್ಟು ಮಳೆ ಬಂದರೆ ಎಷ್ಟು ನೀರು ಎತ್ತರಕ್ಕೆ ಏರಬಹುದು ಅಂತ ಹೇಳೋ ಒಂದು ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಇದಕ್ಕೆ ಸಾಕಷ್ಟು ಪರಿಣತರು ಇದ್ದಾರೆ ಇವತ್ತು ನಮ್ಮಲ್ಲಿ. ಅದಕ್ಕೆ ಸಾಕಷ್ಟು ತಂತ್ರಜ್ಞಾನದ ವ್ಯವಸ್ಥೆನೂ ಇದೆ. ಹಾಗೆ ದಿವಾಕರ್ ಹೇಳಿದಾಗ ಇದರದ್ದೆಲ್ಲ ಒಂದು ಸಮಗ್ರ ಅಧ್ಯಯನಕ್ಕೆ ಬರೀ ಒಂದು ಡಿಪಾರ್ಟ್ಮೆಂಟ್ನವರು ಸೇರಿದ್ರೆ ಆಗೋದಿಲ್ಲ, ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಇದಕ್ಕೆ ಖಂಡಿತವಾಗಿ ಬಹುಶಃ ಸಾಗರ ವಿಜ್ಞಾನ ವಿಭಾಗದಿಂದ ನಾವೇನು ಸಹಾಯ ಮಾಡಬಹುದು ಅದನ್ನು ಖಂಡಿತವಾಗಿ ಜನಗಳಿಗೆ ಒಂದು ರೀತಿಯಲ್ಲಿ ತಲುಪಿಸಲಿಕ್ಕೆ ಒಂದು ಯೂನಿವರ್ಸಿಟಿಯಲ್ಲಿ ಏನೇನು ವ್ಯವಸ್ಥೆ ಇದೆಯೋ ಅದನ್ನು ಖಂಡಿತವಾಗಿ ನಾವು ಜನಗಳಿಗೆ ಟ್ರಾನ್ಸ್ಫರ್ ಮಾಡಬಹುದು. ಅವರಿಗೆ ಉಪಯೋಗ ಆಗೋದಾದ್ರೆ ಖಂಡಿತವಾಗಿ ಅದರಿಂದ ಸಾಕಷ್ಟು ನಾವು ಮಾಹಿತಿಯನ್ನು ಕೊಟ್ಟು ಅವರಿಗೆ ಮುಂಚೆನೆ ಪ್ರವಾಹ ಬಂದಾಗ ಏನು ಇದು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಹೇಳುವ ಒಂದು ಇದನ್ನು ನಾವು ಸೊಲ್ಯೂಷನ್ ಕೊಡಬಹುದು. ಅದು ಖಂಡಿತವಾಗಿ ಸಾಧ್ಯವಾಗಿದೆ. ಇವತ್ತು ತಂತ್ರಜ್ಞಾನ ಅಷ್ಟೊಂದು ವೇಗವಾಗಿ ಬೆಳೀತಾ ಇದೆ. ಆ ತಂತ್ರಜ್ಞಾನ ಬೆಳವಣಿಗೆಯನ್ನು ನಾವು ಸಾಕಷ್ಟು ಉಪಯೋಗಿಸ್ಕೊಳ್ಬೇಕಾಗ್ತದೆ ಇವತ್ತು. ನೀವು ಹೇಳಿದ ಟೊಪೋಗ್ರಫಿ ಸರ್ವೆ ಪ್ರಕಾರ ಏನೀಗ ಒಂದು ಮಾಡಿದಿರಿ, ಒಂದು ಕಡೆಯಲ್ಲಿ ಇದೀಗ ಡೆವಲಪ್ಡ್ ಆಗಿದೆ, ಹೌದು, ಪೋರ್ಟ್ ಬಂದಿದೆ, ವಿಮಾನ ನಿಲ್ದಾಣ ಬಂದಿದೆ, ರೈಲ್ವೆ ಬಂದಿದೆ, ಇಂಡಸ್ಟ್ರಿಗಳು ಬೆಳೆದಿದ್ದಾವೆ, ಉದ್ಯಮ ಬೆಳೆದಿದೆ, ಆಮೇಲೆ ಗೃಹ ಉದ್ಯಮಗಳು ಬೆಳೆದಿದ್ದಾವೆ, ಪ್ರಪಂಚದ ಎಲ್ಲಾ ಪಟ್ಟಣಗಳು ಬೆಳವಣಿಗೆ ನದಿಯ ಬದಿಗಳಲ್ಲಿ. ಎಸ್, ಇದೆಲ್ಲ ಆಗಿದೆ. ಸೊ ಇಂಥ ಸಂದರ್ಭದಲ್ಲಿ ಇಲ್ಲಿನ ಜಿಯೋಗ್ರಫಿಕ್ ಆದಂತ ಒಂದಷ್ಟು ಇದು ಅಂದ್ರೆ ಇಲ್ಲಿ ಮಳೆ, ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಮಳೆ ಯಾವಾಗ ಹೇಗೆ ಅಂತ ಹೇಳಿ ಸಾಧ್ಯ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಂತೂ ಜಾಗೃತಿಯನ್ನು ವಹಿಸಿಕೊಂಡು ಬಹಳ ಎಚ್ಚರಿಕೆ ತೆಗೆದುಕೊಳ್ಳಬೇಕು. ಹಾಗಿದ್ದಲ್ಲಿ ಇಂಥ ಅನಾಹುತ ಮತ್ತೊಮ್ಮೆ ಬಾರದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಬಂದೇ ಬರ್ತದೆ. ಹಾಗಾಗಿ ಇಂಥ ಈ ರೀತಿಯ ಗ್ರೀನರಿಗಳು, ಈ ರೀತಿಯಾದಂತ ಮತ್ತೆ ಒಂದು ವಾತಾವರಣವನ್ನ ಬೇರೆ ಕಡೆಯಾದ್ರೂ ಸೃಷ್ಟಿ ಮಾಡ್ಬೇಕಂತ ಅಗತ್ಯತೆ ಇದೆ ಅಂತ ಇಲ್ವಾ? ಈಗ ಏನ್ ಮಾಡ್ಬೇಕು? ಪೊನುರಾಜ್ ಅವರು DC ಆಗಿರುವಾಗ ಇದೇ ಕದ್ರಿ ಏರಿಯಾವನ್ನ ಒಂದು ಗ್ರೀನ್ ಏರಿಯಾವಾಗಿ ಮಾಡಬೇಕು. ಅದನ್ನು ಅವಾಗ ಇಂಪ್ಲಿಮೆಂಟ್ ಮಾಡಿ ನಾವು ಅಲ್ಲಿ ಯಾವುದೇ ಹೊಸ ಇದಾಗಬಾರ್ದು ತುಂಬಾ ಇದು ಮಾಡಿದ್ದೇವೆ. ಈಗ ನೋಡಿ, ಟೊಪೋ ಶೀಟ್ಗೆ ಪುನಃ ಹೋಗ್ಬೇಕು, ವಾಪಸ್ ಹೋಗ್ಬೇಕು ನಾವು.
ಟೊಪೋಸಿಟಿಗೆ ವಾಪಸ್ ಹೋಗಿ ಅದರಲ್ಲಿ ಪರಂಬೋಕು ನೀರು ಜೌಗು ಪ್ರದೇಶಗಳ ಮ್ಯಾಪ್ ಇದೆ. ಅದು ಯಾರಾದರೂ ಎಕ್ವೈರ್ ಮಾಡಿದರೆ, ಒತ್ತುವರಿ ಮಾಡಿದರೆ ಅದನ್ನು ಪುನಃ ನೀರು ರಿಸರ್ವರ್ಸ್ ಆಗಿ ಮಾಡಬಹುದು. ಒಂದು, ಯಾಕಂದರೆ ಅದು ಸರ್ಕಾರದ್ದು. ಅದನ್ನು ಯಾರಾದರೂ ಒಬ್ಬ ವ್ಯಕ್ತಿ ಒತ್ತುವರಿ ಮಾಡಿದ್ರೆ ಅದು ಒತ್ತುವರಿ, ಅದು ಅವರ ಪಿತ್ರಾರ್ಜಿತ ಅಲ್ಲ. ಅದರಲ್ಲಿ ಸಾಮಾಜಿಕ ನ್ಯಾಯದ ಪ್ರಶ್ನೆ ಉದ್ಭವಿಸುವುದಿಲ್ಲ, ಅದು ಒತ್ತುವರಿ. ಆದರೆ ಕೆಲವು ಸಾರಿ ಸರ್ಕಾರ ಅವ್ರಿಗೆ ಕೊಟ್ಟಿರ್ತದೆ, ಆಗ ಅವರನ್ನು ಶಿಫ್ಟ್ ಮಾಡಬೇಕಾಗ್ಬೋದು. ಓಕೆ. ಎರಡನೇದು ಏನು ಗೊತ್ತಾ, ವೆರಿ ಸಿಂಪಲ್. ನಿಮಗೆ ಅದೇ ಕಂಪನಿಯಲ್ಲಿ ಯಾವ್ದು PPP ಅಂತ ಹೇಳೋದು ಅದೊಂದು ಕಂಪನಿ, ನನಗೆ ಅದೀಗ ಹಿಂದಿನ ದಾಖಲೆಗಳಲ್ಲಿ ಸಿಗ್ಬೋದು. ಅವರ ಹತ್ರ ಆ ದಿವಸ ನಾವು ಮಾಡಿದ ಟೋಟಲ್ ಸ್ಟೇಷನ್ ನಲ್ಲಿ ಆ ಸರ್ವೆ ರಿಪೋರ್ಟ್ಸ್ ಇದ್ರೆ ನಾವು ಅವ್ರ ಹತ್ರ ನೆಗೋಸಿಯೇಷನ್ ಮಾಡಿ ಅದನ್ನು ತಕೊಂಡು ನಮ್ಮ ಎಲ್ಲ ಎಕ್ಸ್ಪರ್ಟ್ಸ್ಗಳನ್ನು ಕೂತ್ಕೊಳಿಸಿ ಮಿನಿಮಮ್ ರೈನ್ಫಾಲ್ ಅಲ್ಲ ಮ್ಯಾಕ್ಸಿಮಮ್ ರೈನ್ಫಾಲ್ ಅನ್ನು ಕನ್ಸಿಡರ್ ಮಾಡಿ. ಎಷ್ಟಂದ್ರೆ ಬೇಡ, ಈಗ ಸಾಹೇಬ್ರು ಹೇಳಿದಾಗ 35 ಇಂಚ್ ಅಂತ ಇಟ್ಕೊಳ್ಳುವ. ನನ್ನ ಲೆಕ್ಕದಲ್ಲಿ ಇಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬಂದಲ್ಲಿ 24 ಇಂಚ್ ಅಂತ ಇತ್ತು. 27 ಇಂಚು ನನಗೆ ಪ್ರತಿ ವರ್ಷ ನಾನು ಇಲ್ಲಿ ರೆಕಾರ್ಡ್ ಮಾಡಿದ್ದೇನೆ, ಪ್ರತಿ ವರ್ಷ ಬರುವುದು. ಸೊ ಒಂದು 30-32 ಇಂಚಿನ ಒಂದು ಇದನ್ನು ಕನ್ಸಿಡರ್ ಮಾಡಿ ಸೇಫರ್ ಸೈಡ್ ಇಂದ ನಾವು ತೋಡಿನ ಅಗಲ ಎಷ್ಟು ಬೇಕು, ತೋಡಿನ ಡೆಪ್ತ್ ಎಷ್ಟು ಬೇಕು. ಮತ್ತೆ ನಮ್ದೊಂದು ಸಮಸ್ಯೆ ಅಂದ್ರೆ ಸಮುದ್ರದಿಂದ ಗ್ರಾವಿಟಿ ತುಂಬಾ ಕಡಿಮೆ ಉಂಟು. ಎಲ್ಲಿವರೆಗೆ ಸಾಧಾರಣ ನಮ್ಮ ಹೈವೇಲೆಲ್ಲ ಸಮುದ್ರ ಮಟ್ಟದಿಂದ ಹೆಚ್ಚು ಗ್ರಾವಿಟಿ ಇರ್ಲಿಕ್ಕಿಲ್ಲ. ಒಂದು ಅರ್ಧ ಮೀಟರ್ ಅಲ್ಲ, 1 ಮೀಟರ್ ಎಲ್ಲ ಗ್ರಾವಿಟಿ ಇರ್ಬೋದು. ನಮ್ಮ ಬ್ಯಾಕ್ ವಾಟರ್ ಎಫೆಕ್ಟ್ ಇಲ್ಲಿಂದ ತುಂಬೆ ವೆಂಟೆಡ್ ಡ್ಯಾಮಿಗಿಂತ, ಹಳೆಯ ವೆಂಟೆಡ್ ಡ್ಯಾಮಿಗಿಂತ 100 ಮೀಟರ್ ಇತ್ತು. ಈಗಿನ ವೆಂಟೆಡ್ ಡ್ಯಾಮಿಗಿಂತ 25 ಮೀಟರ್ ವರೆಗೆ ಬ್ಯಾಕ್ ವಾಟರ್ ಹೋಗ್ತದೆ. ಅಲ್ಲಿ ಗ್ರಾವಿಟಿ ತುಂಬಾ ಕಡಿಮೆ ಇದೆ. ಅದರಲ್ಲಿ ಮತ್ತೆ ಏನಾಗಿದೆ, ನಮ್ಮಲ್ಲಿ ಮತ್ತೊಂದೇನಾಗಿದೆ, ವೆಸ್ಟರ್ನ್ ಘಾಟ್ಸ್ ತುಂಬಾ ಹತ್ರ ಆಗಿರೋದ್ರಿಂದ ಸಮುದ್ರಕ್ಕೆ ನಮ್ಮ ಇದು ಬ್ಯಾಕ್ ವಾಟರ್ಸ್ ಅಗಲವಾಗಿ ಹರಡಿಕೊಂಡಿಲ್ಲ, ಹೀಗೆ ಡೀಪ್ ಆಗಿ ಹೋಗಿದೆ. ಸೊ ಅದು ಕೂಡ ನಮ್ಮಲ್ಲಿ ಜಸ್ಟ್ ಮನೆಗಳನ್ನು ಕಚ್ಚಲಿಕ್ಕೆ ಪ್ರಚೋದಿಸ್ತದೆ. ಎಲ್ಲ ಸೀಸನ್ ಅಲ್ಲಿ ಓಪನ್ ಇರ್ತದಲ್ವಾ, ಆಸೆ ಆಗ್ಬಿಡ್ತದೆ ಮನಸ್ಸಿಗೆ. ಸೊ ಅದಕ್ಕೆ ಪ್ರಾಪರ್ ಎಲ್ಲರೂ ಸೇರಿ. ಮತ್ತೆ ನನಗೆ ಒಂದು ಏನಿದೆ, ಪುನರಾಜ್ ತರನೇ ಈ DC ಬಗ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇದೆ. ನಾನೀಗ ಪೊಲಿಟಿಕ್ಸ್ ಅಲ್ಲೆಲ್ಲ ಇಲ್ಲ, ಬಟ್ ನನಗೆ ಅವರೇನೋ ಕೆಲಸಗಾರ ಅಂತ ಕಾಣ್ತದೆ. ಅವರಿಂದ ಇದು ಸಾಧ್ಯ. ಮತ್ತೆ ಎಲ್ಲರೂ ಸಹಕಾರ ಮಾಡ್ತಾರೆ, ಒಳ್ಳೆ ಕೆಲಸ. ಮಂಗಳೂರಿನ ಜನರು ನೋಡಿ, ಮಂಗಳೂರಿನ ಜನರು ಎಷ್ಟು ಒಳ್ಳೆಯವರಂದ್ರೆ, ಒಂದು ಯಾರು ಬ್ಲೇಮ್ ಗೇಮ್ ಮಾಡಲಿಲ್ಲ. ಅವರವರ ಕೆಲಸ ಅವರವ್ರು ಮಾಡ್ಕೊಂಡು ಅವರವ್ರ ಸಹಕಾರ. ನೀವು ಒಂದು ಡೆತ್ ಆದ ಮನೆಯಲ್ಲಿ ನೋಡಿ, ಆಮೇಲೆ ಸಾರ್ವಜನಿಕರು ಎಷ್ಟು ಜನರಿಗೆ ಹೆಲ್ಪ್ ಮಾಡಿದ್ರು, ಎಲ್ಲ ಸಂಸ್ಥೆಗಳು. ವೆರಿ ನೈಸ್. ಎಸ್. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿ ಇಲ್ಲಿ ಬರುವಂಥದ್ದು, ಇದೆಲ್ಲ ಅಂಶಗಳು ಬಂದಾಗ ನಮ್ಮ ಮುಂದೆ ಬಂದು ನಿಂತಾಗ ಇದನ್ನ ನಿಂತು ಓಕೆ, ಒಮ್ಮೆ ಅಡ್ಮಿನಿಸ್ಟ್ರೇಷನ್ ಲೆವೆಲಲ್ಲಿ ಇದೆಲ್ಲ ಚರ್ಚೆ ಆಗ್ಬೋದು, ಆದರೆ ಎಲ್ಲೋ ಮರೆತು ಬಿಡ್ತಾವೋ ಅಂತ ಆಗ್ತದೆ. ಹೌದು. ಏನ್ ಹೇಳ್ತೀವಿ ಸರ್, ಇದನ್ನ ಮತ್ತೆ ಮುಂದಕ್ಕೆ ತಗೊಂಡು ಅಂದ್ರೆ ಎಲ್ಲ ಇದೆ, ಸೈಂಟಿಫಿಕಲಿ ಆದಂತ ಒಂದು ವೀವ್ ಇದೆ, ನಮ್ಮಲ್ಲಿ ಮಾಡಬೇಕು ಅಂತ ಇದೆ. ಸೊ ಹೇಗೆ ಅಂತ ಅನ್ನುವಂಥದ್ದು ಅಂದ್ರೆ ಅದೇ ಎಲ್ಲ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಆರ್ಗನೈಸೇಷನ್ಗಳು ಒಟ್ಟಿಗೆ ಸೇರಿ, ವಿದ್ಯಾಸಂಸ್ಥೆಗಳಾಗ್ಬೋದು ಅಥವಾ ಅಡ್ಮಿನಿಸ್ಟ್ರೇಷನ್ ಆಗ್ಬೋದು, ಎಲ್ಲರೂ ಸೇರಿ ಏನೇನು ಯಾವ ಇದರಲ್ಲಿ ಯಾವ ಥರದ ಮ್ಯಾಪ್ಗಳು ಮಾಡ್ತಾರೆ, ನಕ್ಷೆ ಮಾಡ್ತಾರೆ, ಬೇರೆ ಬೇರೆ ಇದು ಇದೆ, ಅದನ್ನೆಲ್ಲ ಒಂದು ಕ್ರೋಢೀಕರಿಸಿ ಒಂದು ಇಡೀ ಮಂಗಳೂರಿಗೆ, ಅಥವಾ ಮಂಗಳೂರು ಅಂತ ಮಾತ್ರ ಅಲ್ಲ, ಈಗ ಉಡುಪಿ, ಇಡೀ ದಕ್ಷಿಣ ಕನ್ನಡಕ್ಕೆ ಇಲ್ಲಿ ಮಾತ್ರ ಅಲ್ಲ ಪ್ರವಾಹ ಬರೋದು, ಕೆಲವು ಸರ್ತಿ ಇಂಟೀರಿಯರ್ಲ್ಲೂ ಪ್ರವಾಹ ಬರ್ಬೋದು, ನೇತ್ರಾವತಿ ನದಿಯ ದಡದಲ್ಲಿರುವ ಪ್ರದೇಶಗಳಲ್ಲೆಲ್ಲ ಪ್ರವಾಹ ಬರ್ತದೆ. ಇದಕ್ಕೆಲ್ಲ ಒಂದು ಸೊಲ್ಯೂಷನ್ ಕಂಡು ಹಿಡಿಯಲಿಕ್ಕೆ ಖಂಡಿತ ಇವತ್ತು ತಂತ್ರಜ್ಞಾನ ಅಷ್ಟೊಂದು ಮುಂದುವರೆದಿದೆ. ಈ ತಂತ್ರಜ್ಞಾನವನ್ನು ಮಾತ್ರ ನಾವು ಪರಿಣಾಮಕಾರಿಯಾಗಿ ಬಳಸಿಕೊಳ್ತಾ ಇಲ್ಲ. ಸಾಕಷ್ಟು ಪರಿಣಿತರು ಇದ್ದಾರೆ. ಈಗ ಬೇರೆ ಬೇರೆ ಕಡೆ ಇದಕ್ಕೆ ಸಂಬಂಧಪಟ್ಟ ಮ್ಯಾಪ್ಗಳು ಸಿಗ್ತವೆ, ಅಥವಾ ಫರ್ದರ್ ನಾವು ದಿವಾಕರ್ ಹೇಳಿದಾಗೆ ಟೋಟಲ್ ಸ್ಟೇಷನ್ ಸರ್ವೆ ಮಾಡಿಸ್ಬೋದು, ಡ್ರೋನಿಂದ ಸರ್ವೆ ಮಾಡಿಸ್ಬೋದು. ಹೀಗೆ 3D ಮ್ಯಾಪ್ಸ್ಗಳನ್ನು ತಯಾರು ಮಾಡುವಷ್ಟು ಸಾಮರ್ಥ್ಯ ಇವತ್ತು ಇರುವಾಗ ಯಾಕೆ ನಾವು ತಂತ್ರಜ್ಞಾನವನ್ನು ಬಳಸಿಕೊಳ್ಬಾರ್ದು? ಎಲ್ಲರೂ ಸೇರಿ ಸ್ವಲ್ಪ ಇನಿಷಿಯಲ್ ಸ್ಟೇಜಲ್ಲಿ ಸ್ವಲ್ಪ ಖರ್ಚಾಗ್ಬೋದು, ಒಂದು ಮಾಸ್ಟರ್ ಪ್ಲಾನ್, ಇನ್ನೊಂದು 25 ವರ್ಷಕ್ಕೂ 50 ವರ್ಷಕ್ಕೊಂದು ಮಾಸ್ಟರ್ ಪ್ಲಾನ್ ಇದರಿಂದ ಮಾಡಿಟ್ಟು ಪ್ರವಾಹ ಬಂದಾಗ ಅಥವಾ ಸಮುದ್ರ ಸವೆತ ಉಂಟಾದಾಗ ಅಥವಾ ಸಮುದ್ರದಲ್ಲಿ ಉಬ್ಬರ ಬಂದಾಗ ಕೆಲವು ಸರ್ತಿ ಚಂಡಮಾರುತ ಬರ್ಬೋದು, ಜಾಸ್ತಿ ಏರಿಯಾ ಸಬ್ಮರ್ಜ್ ಆಗ್ಬಹುದು. ಆ ಸಬ್ಮರ್ಜ್ ಆಗೋ ಏರಿಯಾನೆಲ್ಲ ಗುರುತಿಸಿಕೊಂಡು ಏನು ಮಾಡಬಹುದು. ಈಗ ಆಲ್ರೆಡಿ ಬೆಳವಣಿಗೆ ಆಗಿ ಹೋಗಿದೆ, ಇನ್ನು ಅದನ್ನು ಫರ್ದರ್ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಎಲ್ಲೆಲ್ಲಿ ಏನೇನು ಮಾಡಬಹುದು, ಚರಂಡಿ ವ್ಯವಸ್ಥೆ. ಸರ್, ತಾವು ಈಗ ಮಾತಾಡ್ತಾ ಇದ್ದಾಗ ತಾವೊಂದು ಅಂಶವನ್ನ ಹೇಳಿದ್ರಿ, ಈ ಕಾಂಕ್ರೀಟೀಕರಣ ಬಂದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಸೆಕೆಯ ವಾತಾವರಣ, ಅದರ ಸ್ವಲ್ಪ ಸೆಂಟಿಗ್ರೇಡ್ ಜಾಸ್ತಿ ಆಗಿದೆ ಅಂತ ಅನ್ನುವಂಥದ್ದು. ಸೊ ಇದು ಈ ರೀತಿಯಾದಂಥ ಅಂಶಗಳು ಬಂದಾಗ ಬಹುಶಃ ಅದನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆಯಾ, ಮತ್ತು ಯಾಕೆ ಈಗ ಆ ಬದಲಾವಣೆಗಳಾಗಿದೆ? ಖಂಡಿತವಾಗಿ ಇವತ್ತು ನೀವು ಕರ್ನಾಟಕದಲ್ಲಿ ಬೆಂಗಳೂರು ನಗರ ಬಿಟ್ಟರೆ ಮಂಗಳೂರಿನಲ್ಲೇ ಹೈಯೆಸ್ಟ್ ಸ್ಕೈ ಸ್ಕ್ರಾಪರ್ಸ್ ಅಂತ ಹೇಳ್ತೇವೆ, ಟಾಲೆಸ್ಟ್ ಬಿಲ್ಡಿಂಗ್ಸ್ ಇರೋದು 25-30 ಫ್ಲೋರ್ನ 40 ಫ್ಲೋರ್ನ. ನೀವು ಮೈಸೂರಾಗಲಿ, ಹುಬ್ಬಳ್ಳಿ ಧಾರವಾಡ ಆಗಲಿ, ಅದು ಮಂಗಳೂರಿಗಿಂತ ಸ್ವಲ್ಪ ದೊಡ್ಡ ಸಿಟಿಗಳೇ ಬೆಂಗಳೂರು ಬಿಟ್ಟರೆ. ಆದರೆ ಇವತ್ತು ಮಂಗಳೂರಲ್ಲಿ ಯಾಕೆ ಇಷ್ಟೊಂದು ನಾವು ಎತ್ತರದ ಕಾಂಕ್ರೀಟ್ ಕಟ್ಟೆಗಳನ್ನು ಮತ್ತೆ ನಾನು ಕೇಳ್ತೇನೆ. ಒಬ್ರು ಕರೆಯಲ್ಲಿದ್ದಾರೆ. ಹಲೋ, ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಮೇಡಮ್? ಇದು ಶಾಫಿಯಾ ಅಂತ ಫಲ್ನೀರಿಂದ ಮಾತಾಡ್ತೀನಿ. ಶಾಫಿಯಾ ಮೇಡಮ್, ಹೇಳಿ ಮೇಡಮ್.
ಸರ್ ಇದು ನಮ್ದು ಇಲ್ಲಿ ಫಲ್ನೀರ್ ಹತ್ರ 13 years ಇಂದ ನಾವು ಇಲ್ಲಿ SKS ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೇವೆ. ಇಲ್ಲಿವರೆಗೂ ಯಾವ್ದೊಂದು ಪ್ರಾಬ್ಲಮ್ ಇರ್ಲಿಲ್ಲ. ಮೊನ್ನೆ ಈ ಮೇಲೆ ಒಂದು ಲೇಡಿ ಇದ್ದಾರೆ, ರಾಜಕಾಲುವೆನ ಬಂದ್ ಮಾಡಿ ಅವ್ರದ್ದು ಪಕ್ಕದ ಸೈಟ್ ಯಾರು ಶಾಲಿಮಾರ್ ಅವ್ರಿಗೆ ಕೊಟ್ಟು ಏನೋ ಒಂದು ಪೈಪ್ ಏನೋ ತೆಗೆದು ಬಿಟ್ಟು ಅದನ್ನ ಬಂದ್ ಮಾಡಿದೆ ಆ ಮೇಡಮ್. ಬಂದ್ ಮಾಡಿ ಇದ್ದವರಿಗೆಲ್ಲ ಎಲ್ಲಿಂದೆಲ್ಲ ಬರ್ತದೆ ಸರ್, ಹೈಲ್ಯಾಂಡ್, ಬಲ್ಮಠ ಎಲ್ಲಾ ನೀರು ನಮ್ಮ ಪ್ಲೇಸಿಗೆ ಬರ್ತದೆ. ನಮ್ದು ಮೊನ್ನೆ ಫುಲ್ ಅರ್ಧ ನಿಮ್ಮ V4 ನ್ಯೂಸ್ ಅವರು ಇವ್ರನ್ನೆಲ್ಲ ಕರ್ಸಿದ್ವಿ ನಾವು. ಫುಲ್ ಫ್ಲಾಟ್ ಅರ್ಧ ಒಂದು ಫಸ್ಟ್ ಫ್ಲೋರ್ ಇಂದು ಅರ್ಧ ನೀರು ಸರ್. ಮೂರ್ ದಿನ ನಮ್ಗೆ ಎಲೆಕ್ಟ್ರಿಸಿಟಿನೇ ಇಲ್ಲ, ಫುಲ್ ಎಲೆಕ್ಟ್ರಿಕ್ ಇದ್ರ ಒಳಗೆಲ್ಲ ನೀರು ಹೋಗಿತ್ತು. ಮೇಡಮ್ ಈಗ ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ದೂರು ಕೊಟ್ಟದ್ದು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಬಂದದ್ದು? ಇವರು ಇಂಜಿನಿಯರ್ ಧರ್ಮರಾಜ್ ಅಂತ ಇದ್ದಾರಲ್ಲ ಸರ್, ಅವರು 2 ದಿನ ಮುಂಚೆ ಇದು ಎಲೆಕ್ಷನ್ಗೆ 3 ದಿನ ಮುಂಚೆ ಬಂದು ಎಲ್ಲ ಚೆಕ್ ಮಾಡಿಕೊಂಡು ಕಾರ್ಪೊರೇಷನ್ ಆಫೀಸಿಂದ ಎಲ್ಲ ಬಂದು ಹೋಗಿದ್ರು. ಆದ್ರೆ ಆ ಲೇಡಿ ಯಾರಿಗೂ ಬಗ್ಗುವ ಹಾಗೆ ಇಲ್ಲ ಅಂತ ಕಾಣ್ತದೆ. ಆಮೇಲೆ ಎಲೆಕ್ಷನ್ ಕೌಂಟಿಂಗ್ ಅಂತ ಹೇಳಿ ಅದು ಅಲ್ಲಿಗೆನೆ ಸ್ಟಾಪ್ ಆಗಿ ಹೋಯ್ತು. ನಿನ್ನೆ ರಾತ್ರಿ 10 ಗಂಟೆಗೆ MLA ಎಲ್ಲ ಬಂದಿದ್ರು, ಆ ಸೈಡ್ ಅಲ್ಲಿ ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿವರೆಗೂ ಯಾವ್ದು ತೆಗಿಲಿಲ್ಲ. ಲಾಸ್ಟಿಗೆ ನಾವೇ ನೋಡಿ, ನಮ್ಗೆ ಇಲ್ಲಿ 40 ಫ್ಲಾಟ್ ಇದ್ರಲ್ಲಿ ಜೀವಿಸ್ತಾ ಇದೆ, ಪಕ್ಕದಲ್ಲಿ 40 ಫ್ಲಾಟ್ನವರು ಜೀವಿಸ್ತಾ ಇದ್ದಾರೆ, 80 ಫ್ಲಾಟ್ನವರು ಒಟ್ಟಿಗಿದ್ದಾರೆ. ಈ ಕರೆಂಟು ಇದಾಗಿ ಯಾವ ಪರಿಹಾರ ಕೊಡೋದಿರ್ಲಿ, ಜಸ್ಟ್ ಒಂದು ಬಂದು ಆ ಪ್ಲೇಸಿಗೆ ನೋಡಿ ಹೋಗೋದು ಬೇಡವಾ? ಅಟ್ಲೀಸ್ಟ್ ನಾವು ನ್ಯೂಸಿಗೆ ಇದು ಮಾಡಿದ್ರು ಕೂಡ ಅದನ್ನು ಕೂಡ ಅವರು ಹಾಕ್ಲೂ ಇಲ್ಲ, ಏನಿಲ್ಲ ಅಂದ್ರು ನಾವೇ ಈಗ ಸರ್ ನಮ್ಮ ಅಸೋಸಿಯೇಷನ್ ದಾನೆ ಖರ್ಚು ಮಾಡಿ ಮಾತಾಡ್ತಾರೆ. ಸಿಂಪಲ್ ಸೊಲ್ಯೂಷನ್ ಇದೆ. ಇವರು ಕಮಿಷನ್ ಆಯುಕ್ತರನ್ನು ಭೇಟಿ ಆಗಬೇಕು. ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ 1976 ಇದರಲ್ಲಿ ಬಹಳ ಸ್ಪಷ್ಟವಾಗಿ ನೀರಿನ ಹರಿವನ್ನು ತೆರವುಗೊಳಿಸಲಿಕ್ಕೆ ಯಾವುದೇ ಕಮಿಷನರ್ ಆದೇಶ ದೂರನ್ನೇ ದಾಖಲು ಮಾಡೋದು. ಇವರು ಅವರನ್ನು ಮೀಟ್ ಆಗಿ ಸರಿಯಾಗಿ ಅವರನ್ನು ಕನ್ವಿನ್ಸ್ ಮಾಡಿದ್ರೆ, ಇವರು ಹೇಳಿದ ವಿಷಯ ರೀತಿಯೇ ಆಗಿದ್ರೆ ಅವರಿಗೆ ಅದು ಮತ್ತೆ ಕ್ಷಣದ ಕೆಲಸ. ಯಾಕೆಂತಂದ್ರೆ ಎನಿ ಟೈಮ್ ಈ ಕ್ಯಾನ್ ಯಾವುದೇ ನೋಟಿಸ್ ಮಾಡೋ ದೂರನ್ನು ದಾಖಲು ಮಾಡಬೇಕು ಮೇಡಮ್, ಶಾಫಿ ಮೇಡಮ್ ಮಾಡಿದೆ ಸರ್. ಅದು ಅವರು ಆಯುಕ್ತರ ಹತ್ರ ನಾನು ಕೂಡ ಪರ್ಸನಲ್ ಆಗಿ ಮಾತಾಡ್ತೇನೆ ಈ ಬಗ್ಗೆ. ಅದೇ ಇನ್ನೊಮ್ಮೆ ನಾವು ಸ್ಪಷ್ಟವಾಗಿ ಇದು ಮಾಡ್ತೇವೆ. ಮತ್ತು ದೂರದೃಷ್ಟಿಯ ಕೆಲಸ ಯಾರು ಇದು ಮಾಡ್ಲಿಕ್ಕಿಲ್ಲ. ಇಲ್ಲ ಅದು ಆಕ್ಚುಲಿ ನೇರವಾದ ಪ್ರಾಜೆಕ್ಟ್ ಹೊಡೆದು ಹಾಕ್ಬಹುದು, ಕೇಳಬೇಕಾಗಿಲ್ಲ, ಏನಿದಿಲ್ಲ. ಅದೀಗ ಸದ್ಯಕ್ಕೆ ಬಹುಶಃ ಇಲ್ಲಿ ಬಾಕಿ ಆಗಿರ್ಬೋದು. ಆದ್ರೆ ದೂರದೃಷ್ಟಿಯ ಈಗಿನ ಒಂದು ಯೋಜನೆಗಳು ಏನ್ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತ, ಖಂಡಿತವಾಗಿಯೂ ಕೂಡ ಆ ಒಂದು ಏನು ಈಗ ರಾಜಕಾಲುವೆಗಳು ಮತ್ತು ಸಣ್ಣ ಸಣ್ಣ ಕಾಲುವೆ ಏನೆಲ್ಲ ಇದಾವೆಯೋ ಯಾರೆಲ್ಲ ಒತ್ತುವರಿ ಮಾಡಿದರೆ ಅದು ಸಾಧ್ಯ ಇಲ್ಲ, ಅದು ಒತ್ತು ತೆರವು ಮಾಡಲೇಬೇಕಾಗ್ತದೆ ಅಂತ ಪರಿಸ್ಥಿತಿಗೆ ಬರ್ತದೆ. ಏನಾದ್ರೂ ಒಬ್ರು ತಮ್ಮ ಅನುಕೂಲ. ನಾನು ಈಗ ನಾನು ವೆರಿ ಸಿಂಪಲ್ ಹೀಗೆ ಹೇಳೋದಾದ್ರೆ, ಸರ್ವೆಗಳಾಗ್ತದೆ, ರಾಜ್ಯ ಸರ್ಕಾರಕ್ಕೆ ಕೇಂದ್ರೀಕೃತವಾಗಿ ಅವರು ಅಪಾಯಿಂಟ್ ಮಾಡಿದ ಇವರು ಸರ್ವೆ ಮಾಡ್ತಾ ಇದ್ದಾರೆ. ನಮ್ಮ ಮಂಗಳೂರು ಟೊಪೋಗ್ರಫಿ ಬೇರೆ, ಕರ್ನಾಟಕಕ್ಕೆ ಕನ್ಸಿಡರ್ ಮಾಡಿ ಅವರು ಟೆಂಡರ್ ಹಾಕಿರ್ತಾರೆ ಲೆವೆಲ್ ಜಾಗಗಳಿಗೆ. ಪ್ರತಿ ಸಾರಿ ನಮ್ಮ ಸಮಸ್ಯೆ ಉದ್ಭವಿಸ್ತು. ಇಲ್ಲಿ ಇದಕ್ಕೊಂದು ಸಿಂಪಲ್ ಸೊಲ್ಯೂಷನ್ ಇದೆ. ಸಂಪನ್ಮೂಲಗಳನ್ನು ನಾವು ಹೊಂದಿಸುವ, ಲೋಕಲ್ ಸೆಲ್ಫ್ ಗವರ್ಮೆಂಟ್ ಹೊಂದಿಸ್ಬೋದು. ಬಹಳ ಇಂಡಸ್ಟ್ರಿಗಳು ಬರ್ತಾ ಇದೆ. ಎಲ್ಲ ಇಂಡಸ್ಟ್ರಿಗಳಲ್ಲಿ ಕೂಡ ಒಂದು CSR ಬಜೆಟ್ ಇರ್ತದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ. ಎಲ್ಲರ ಹತ್ರ ಈಗ ದೊಡ್ಡ ದೊಡ್ಡ 500 ಕೋಟಿ 20 ಕೋಟಿ 30 ಕೋಟಿ 100 ಕೋಟಿ ಟರ್ನ್ ಓವರ್ ಮಾಡುವಲ್ಲಿ 1% ಅಂತ ಹೇಳಿದ್ರೆ, ಟರ್ನ್ ಓವರ್ ಅಲ್ಲ ಲಾಭಾಂಶದಲ್ಲಿ, ನಿಮಗೆ 2 ರಿಂದ 5 ಕೋಟಿಯವರೆಗೆ ಒಂದು ವರ್ಷಕ್ಕೆ ಮಾಡೋದು ವಿಷಯವೇ ಅಲ್ಲ. ನಗರ ಪಾಲಿಕೆ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತು ಇಂಡಸ್ಟ್ರಿಗಳೆಲ್ಲ ಕೂತು ಈ ಸಂಪನ್ಮೂಲವನ್ನು ಹೊಂದಿಸಿದ್ರೆ ನನ್ನ ಲೆಕ್ಕದಲ್ಲಿ 2-3 ಕೋಟಿಯ ಒಳಗೆ ಈ ಒಂದು ವಿಷಯವನ್ನು ಮಾಡ್ಲಿಕ್ಕೆ ಆಗ್ತದೆ ಅಂತ ನನಗೆ ಅನಿಸ್ತಾ ಇದೆ. ಟು ಸ್ಟಾರ್ಟ್ ವಿತ್ ನಾವು ಸರ್ಕಾರದ ಮೇಲೆ, ಈಗ ನೋಡಿ ಈಗ ಇಲೆಕ್ಷನ್ ಬಂದ್ರೆ ಆ ಥರದ್ದೆಲ್ಲ ಬರ್ತಲ್ಲ, ಅದರ ಬದಲು ಸರ್ಕಾರದ ಮೇಲೆ ಡಿಪೆಂಡ್ ಆಗೋದನ್ನು ಕಡಿಮೆ ಮಾಡಿ ನಾವು ಮಂಗಳೂರಿನ ಜನರು ತುಂಬಾ ಫಾರ್ವರ್ಡ್ ಇದ್ದಾರೆ, ಖಂಡಿತ ಎಲ್ಲ ಇಂಡಸ್ಟ್ರಿಗಳು ಹೆಲ್ಪ್ ಮಾಡ್ತವೆ, ನಾವು ಕಾಂಟ್ರೋಲ್ ಮ್ಯಾಪ್ ಮಾಡಿಸೋಣ, ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸರ್, ಒಂದು ನನ್ನ ಅಂಶ, ಒಂದು 3-4 ವರ್ಷಗಳಿಂದ ಈಚೆಗೆ ವಾತಾವರಣದಲ್ಲಿ ಉಂಟಾದ ಬಹಳಷ್ಟು ಬದಲಾವಣೆಗಳು. ಫೆಬ್ರವರಿ ತಿಂಗಳಲ್ಲಿ ಒಂದು ರೀತಿಯ ಸೆಕೆ, ಅದು ಸೆಕೆ ನೀವು ಸೆಂಟಿಗ್ರೇಡ್ ನೋಡುವಾಗ ಅದು 32-34 ಡಿಗ್ರಿ ಅಂತ ಇರ್ತದೆ. ಆದ್ರೆ ಆ ಸೆಕೆ ಬಹಳ ವಿಪರೀತ, ಮಳೆ ಬರುವುದಿಲ್ಲ, ಮೋಡ ಮಾತ್ರ ಇರ್ತದೆ ಅಂತ ಅನ್ನೋದು ಏನದು? ಅಂದ್ರೆ ಈಗ ನಗರಗಳ ವೇಗವಾಗಿ ಬೆಳವಣಿಗೆ ಆಗೋದ್ರಿಂದ ನಾನು ಹಾಗೆ ಹೇಳಿದೆ, ಈಗ ನೀವು ಬೆಂಗಳೂರು ಬಿಟ್ಟರೆ ಬಹುಶಃ ಮಂಗಳೂರಿನಲ್ಲೇ ಹೈಯೆಸ್ಟ್ ನಂಬರ್ ಆಫ್ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಇರೋದು, ಅದು ಸಹ 25-30 ಫ್ಲೋರ್ನ ಬಿಲ್ಡಿಂಗ್ ಎಲ್ಲ ಕಟ್ತಾ ಇದ್ದಾರೆ. ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮೆಟೀರಿಯಲ್ಸ್ ಎಲ್ಲ ಹೀಟ್ ಅಬ್ಸಾರ್ಬಿಂಗ್ ಮೆಟೀರಿಯಲ್ಸ್, ಅವು ಡೇ ಟೈಮಲ್ಲಿ ಹೀಟನ್ನೆಲ್ಲ ಅಬ್ಸಾರ್ಬ್ ಮಾಡಿ ನೈಟ್ ಟೈಮಲ್ಲಿ ಎಮಿಟ್ ಮಾಡ್ತವೆ. ಸೊ ಹಾಗೆ ಹೀಟಿಂಗ್ ಮತ್ತು ಕೂಲಿಂಗ್ ವೇರಿಯೇಷನ್ಸ್ ಆಗೋದ್ರಿಂದ, ಹಾಗೆ ಮೆಟಲ್ ರೋಡ್ ಕಾಂಕ್ರೀಟ್ ರೋಡ್ ಎಲ್ಲ ಇರೋದ್ರಿಂದ
ಹೀಟ್ ಜಾಸ್ತಿ ಆಗ್ತದೆ, ನಿಮ್ಮ ಟೆಂಪರೇಚರ್ ಇನ್ಕ್ರೀಸ್ ಆಗ್ತದೆ. ನೀವೀಗ ಹೈಯೆಸ್ಟ್ ನಂಬರ್ ಆಫ್ ಕಾಂಕ್ರೀಟ್ ಬಿಲ್ಡಿಂಗ್ಸ್ ಇರುವ ಏರಿಯಾದನ್ನು ಎಲ್ಲಿ ಜಾಸ್ತಿ ವೆಜಿಟೇಷನ್ ಇದೆಯಾ, ಸಬರ್ಬನ್ ಏರಿಯಾದಲ್ಲಿ ಸಾಕಷ್ಟು ಬಿಲ್ಡಿಂಗಲ್ಲಿ ಇರೋದಿಲ್ಲ, ಅಲ್ಲಿ ವೆಜಿಟೇಷನ್ ಜಾಸ್ತಿ ಇರ್ತದೆ, ಮರ ಗಿಡಗಳು ಜಾಸ್ತಿ ಇರ್ತದೆ. ಅದಕ್ಕೆ ಕಂಪೇರ್ ಮಾಡಿದರೆ ಕೆಲವು ಸಿಟೀಸಲ್ಲಿ 8 ರಿಂದ 10 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇನ್ಕ್ರೀಸ್ ಆಗಿರ್ತದೆ. ಇವತ್ತು ಹಂಪನಕಟ್ಟ ಏರಿಯಾದ ಟೆಂಪರೇಚರ್ಗೂ ಯಾವುದೋ ಒಂದು ದೂರ 15 ಕಿಲೋಮೀಟರ್ ದೂರ ಹಳೆ ಅಂಗಡಿಯಿಂದ ಆಚೆ ಪ್ರದೇಶ ಯಾವುದೋ ಒಂದು ತಗೊಂಡ್ರೆ ಅಲ್ಲಿಯ ಟೆಂಪರೇಚರ್ಗೆ ಒಂದು 5-6 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಡಿಫರೆನ್ಸ್ ಇರಬಹುದು. ಮೆಟಲ್ ರೋಡ್ ಕಂಪೇರ್ ಮಾಡಿದ್ರೆ ಸಾಕಷ್ಟು ಹೀಟ್ ಅನ್ನು, ಮತ್ತೆ ಅದರ ಜೊತೆಗೆ ನಾವು ಬೇರೆ ಬೇರೆ ತರದ್ದೆಲ್ಲ ಮೆಟಲ್ ಯೂಸ್ ಮಾಡ್ತಾ ಇದೀವಿ ಇವತ್ತು ವೆಹಿಕಲ್ ಅಲ್ಲಿ, ಇದ್ರಲ್ಲೆಲ್ಲ ಪೊಲ್ಯೂಷನ್ ಎಲ್ಲ ಆಗಿ. ಹಾಗಾಗಿ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೇವೆ. ಎಲ್ ನಿನೋ ಲಾನಿನೋ ಇವೆಂಟ್ ಇಂದೆಲ್ಲ ಗ್ಲೋಬಲ್ ಫೆನೋಮೆನನ್ ಆಗಿ ಮಳೆ ವೇರಿಯೇಷನ್ಸ್ ಎಲ್ಲ ಆಗ್ತದೆ. ಇದರ ಜೊತೆಗೆ ಲೋಕಲ್ ವೇರಿಯೇಷನ್ಸ್, ಒಂದು ಕಡೆ ಹಂಪನಕಟ್ಟೆಯಲ್ಲಿ ಸ್ವಲ್ಪ ಜಾಸ್ತಿ ಮಳೆ ಬಂದ್ರೆ ಪಕ್ಕದ ಕಂಕನಾಡಿಯಲ್ಲಿ ಮಳೆ ಇರೋದೇ ಇಲ್ಲ. ಈ ತರ ವೇರಿಯೇಷನ್ಸ್ ಆಗ್ಲಿಕ್ಕೂ ಇದು ಒಂದು ಕಾರಣ. ಅರ್ಬನ್ ಸ್ಟ್ರಕ್ಚರ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ಒಂದು ಕಾರಣ. ಟಾಲ್ ಸ್ಟ್ರಕ್ಚರ್ಸ್ ಇದ್ರೆ ವಿಂಡ್ ಸರ್ಕ್ಯುಲೇಷನ್ ಅಲ್ಲೇ ಆಗಿ ಕಾದ ಇದು ಏರ್ ಮೇಲೆ ಹೋಗಿ ಅಲ್ಲಿ ತಂಪಾಗಿ ಅಲ್ಲಿ ಮೋಡಗಳು ಫಾರ್ಮೇಷನ್ ಆಗಿ ಅಲ್ಲೇ ಮಳೆ ಬರುವ ಚಾನ್ಸಸ್ ಇರ್ತವೆ. ಇದಕ್ಕೆ ಅರ್ಬನ್ ಹೀಟ್ ಐಲ್ಯಾಂಡ್ ಅಂತ ಹೇಳಿ, ಉಷ್ಣ ದ್ವೀಪಗಳು ಅಂತ. ಬಹುಶಃ ನಾವು ಇದ್ರ ಬಗ್ಗೆ ಜಾಗೃತಿ ವಹಿಸ್ಕೊಳ್ಳೋದಿದ್ರೆ ಮುಂದೊಂದು ದಿನ ಮಂಗಳೂರು ಕಾಂಕ್ರೀಟ್ ಕಟ್ಟಡಗಳ ನಾಡೆ ಆಗಿ ಬಹುಶಃ ನಾವು ಬೇಸಿಗೆಯಲ್ಲಿ ನೀವು ಹೇಳಿದ್ರಿ 32, 33, 34, ಬಹುಶಃ 40-45 ದಾಟುವ ದಿನಗಳು ಬಹುಶಃ ದೂರ ಇಲ್ಲ. ಇದೇ ತರ ಮುಂದುವರೆದ್ರೆ ಬಹುಶಃ ನಾವು ಮುಂದೊಂದು ದಿನ ಹೆಚ್ಚಿನ ಕಾಯಿಲೆಗಳು ಬರೋದಿಲ್ಲ ನಿಮ್ಮ ಹೀಟ್ ವೇವ್ಸ್ ಇಂದಾಗಿ. ಹೀಟ್ ವೇವ್ಸ್ ಕಿಲ್ಸ್ ಮೋರ್ ಪೀಪಲ್ ದ್ಯಾನ್ ಎನಿ ಅದರ್ ವೆದರ್ ಇವೆಂಟ್ಸ್ ಅಂತ ನಾವು ಹೇಳ್ತೇವೆ. ಬಹುಶಃ ಇದಕ್ಕೆಲ್ಲ ಕಾರಣ ಹೀಟ್ ವೇವ್ಸ್. ಸೊ ಇದರ ಬಗ್ಗೆ ನಾವು ಸಾಕಷ್ಟು ಕಾಳಜಿ ವಹಿಸಿ ಆ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಅನ್ನು ಅಷ್ಟು ಎತ್ತರದ ಬದಲು ಸ್ವಲ್ಪ ಸ್ಪ್ರೆಡ್ ಆಗಿ, ಇವತ್ತು ಮಂಗಳೂರಲ್ಲಿ ಜಾಗ ಇಲ್ಲ ಅಂತ ಹೇಳ್ಬಹುದು, ಆದ್ರೆ ಯಾಕೆ ಇಷ್ಟೊಂದು ಕಾಂಕ್ರೀಟ್ ಬಿಲ್ಡಿಂಗ್. ಮತ್ತೊಬ್ಬರು ಕರೆಯಲ್ಲಿದ್ದಾರೆ, ಉಮಾನಾಥ್ ಅವರು ಜಪ್ಪಿನ ಮುಗುರಿಂದ. ನಮಸ್ಕಾರ ಉಮಾನಾಥ್ ರೇ, ಮಾತಾಡಿ ಅಭಿಪ್ರಾಯ ತಿಳಿಸಿ. ಸರ್, ಇದು ಜಪ್ಪಿನ ಮಗುರಿಂದ. ಗೊತ್ತಾಯ್ತು ಉಮಾನಾಥ್. ನಮ್ಮಲ್ಲಿ ಮೊನ್ನೆ ತುಂಬಾ ನೀರು ಬಂದದಕ್ಕೆ ಕಾರಣ ಹೇಳ್ಬಹುದಾ? ಹೇಳಿ. ಕಾರಣ ಒಂದು ಹೇಳ್ಬಹುದಾ? ಯಾವ್ದು ಹೇಳಿ? ಪಂಪಲ್ಲಿಂದ ದೊಡ್ಡ ತೋಡು ಉಂಟಲ್ಲ, ಪಂಪಲ್ಲಿಂದ ಹೌದು ಅದು ಅಳತೆ ಆಗಿ ಜಪ್ಪಿನ ಮಗರಾಗಿ ನೇತ್ರಾವತಿ ನದಿಗೆ ಸೇರ್ತದೆ. ಅದಕ್ಕೆ ಬೇಲ್ತೋಡು ಅಂತ ಹೆಸರು. ಟಿವಿ ವಾಲ್ಯೂಮ್ ನೋಡಿ, ಅಲ್ಲಿ ಇದು ರಿಬೌಂಡ್ ಆಗ್ತಾ ಇದೆ. ಟಿವಿ ವಾಲ್ಯೂಮ್ ಮೀಟ್ ಮಾಡಿ ಉಮಾನಾಥ್ ರೇ. ಅಲ್ಲ ಸರ್, ನಾನು ಹೇಳ್ದಂದ್ರೆ ಅದರದ್ದು ಹೂಳು ತೆಗೆದು 10 ವರ್ಷ ಆಗ್ಬೋದು. ರೋಡಲ್ಲಿ ಅಂದ್ರೆ ಓವರ್ಫ್ಲೋ ಆಗಿ ನಮ್ಮಲ್ಲಿ ಎಲ್ಲ ನೀರು ಬಂದು ಅದು ನಾವು ಅನುಭವಿಸಿದ ಕಷ್ಟ ನಮ್ಗೆ ಗೊತ್ತು. ಅಲ್ಲ, ಈಗ ನಿಮ್ಮ ಟಿವಿ ವಾಲ್ಯೂಮ್ ಮತ್ತೆ ನೀವು ಮೀಟ್ ಮಾಡಲಿಲ್ಲ. ಈಗ ಬಹಳ ಮುಖ್ಯವಾಗಿ ನೋಡಿ, ಈ ಒಂದು ಅಂಶ ಏನಿದೆ ಉಮಾನಾಥ್ ರೇ, ಈಗ ಎಲ್ಲರೂ ಮನಗಾಣಿದ್ದಾರೆ, ಎಲ್ರಿಗೂ ಗೊತ್ತಾಗಿದೆ, ಜನರಿಗೂ ಗೊತ್ತಾಗಿದೆ ನಾವು ಏನ್ ತಪ್ಪು ಮಾಡಿದ್ದೇವೆ ಅಂತ. ಅಲ್ಲೊಂದು ಪಾಯಿಂಟ್ ಇದೆ, ಅವ್ರು ಹೇಳಿದ್ ಬಹಳ ಸರಿಯಾದದ್ದು. ಹೂಳು ತೆಗಿಲಿಕ್ಕೆ ಯಾಕೆ ಆಗಲಿಲ್ಲ ಅಂತ. ಅಲ್ಲ ಸರ್ ಮಾತಾಡಿ. ಇನ್ನೊಂದು ಮೊನ್ನೆ ನಮ್ಮ ಸೈಡ್ ಇದು ಹೈವೇ ಸೈಡ್ ತೆಗೆದು ಅದು ನಮ್ಮ ಲೋಕಲ್ ಇರುವ ತೋಡದು. ಸೊಲ್ಯೂಷನ್ ಮೀಟ್ ಮಾಡ್ಬೇಕು ನಿಮ್ ಜೊತೆ ಸೊಲ್ಯೂಷನ್ ಡಿಸ್ಕಸ್ ಮಾಡ್ತೇನೆ. ಈಗ ಅದೇ ಬೇರೆ ಏನಾದ್ರು ಪಾಯಿಂಟ್ ಇದೆಯಾ ಹೇಳಿ. ಇಲ್ಲ, ಸೊಲ್ಯೂಷನ್ ನಾವು ತುಂಬಾ ಕಷ್ಟ. ಹೌದು, ನಮ್ಮ ಏರಿಯಾದವ್ರದ್ದೆಲ್ಲ ಜಪ್ಪಿನ ಮಗುರು ಬಗೆಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಆ ಪ್ರದೇಶದ ಜನ, ನೀವು ಹಲವಾರು ವರ್ಷಗಳಿಂದ ಈ ಸಮಸ್ಯೆಗಳನ್ನು ಪಡ್ತಾ ಇದ್ದೀರಿ. ನಿಮ್ಮ ಮಾಹಿತಿಗೆ ಥ್ಯಾಂಕ್ ಯು. ನಂದೊಂದು ಸೊಲ್ಯೂಷನ್ ಇದೆ, ವೆರಿ ಸಿಂಪಲ್ ಸೊಲ್ಯೂಷನ್. ಜಪ್ಪಿನ ಮಗುರು ಆಕ್ಚುಯಲ್ ಪ್ರಾಬ್ಲಮ್ ಏನಾಯ್ತು ಗೊತ್ತಾ? ಅಲ್ಲಿ ಸಿಲ್ಟ್ ತುಂಬಿದೆ, ತೆಗಿಲಿಕ್ಕೆ ಆಗ್ತಾ ಇಲ್ಲ. ತೆಗಿಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ, ಮುಂಚೆ ಡ್ರೈನ್ ನ ಬದಿಯಲ್ಲಿ ಕನ್ಸ್ಟ್ರಕ್ಷನ್ಸ್ ಇರಲಿಲ್ಲ, JCB ಹೋಗ್ತಿತ್ತು, ಕ್ಲೀನ್ ಮಾಡ್ತಿತ್ತು. ಇವಾಗ ಏನಾಗಿದೆ, ಇವಾಗ ಅಲ್ಲಿ 2 ಸಮಸ್ಯೆ. ಇವಾಗ ಮಾಡಬಹುದು, ಸಣ್ಣ ರೀತಿಯ JCB ಅನ್ನು ನೀರಲ್ಲಿ ಇಳಿಸಿ ಕ್ಲೀನ್ ಮಾಡ್ತಾ ಹೋಗ್ಬೇಕು. ಆದರೆ ಎಷ್ಟೋ ಕೇಬಲ್ಗಳು, ಪೈಪ್ ಲೈನ್ಗಳು ಅಡ್ಡಾಗಿದೆ. ಇದು ನಾನು ಬಹಳ ಇದು ಮಾಡ್ತದೆ. ಮತ್ತೊಂದೇನು, ಆ ಸಿಲ್ಟ್ ಅನ್ನು ಎತ್ತಿ ಅವ್ರ ಮೇಲೆ ಹಾಕಿ ತಗೊಂಡು ಹೋಗುದಿಲ್ಲ. ಇಲ್ಲಿ ಏನಾಯ್ತು, ಪಂಪಲ್ಲಿ ಕನ್ಸ್ಟ್ರಕ್ಷನ್ಗೆ ರಾಶಿ ಮಾಡಿದ ಮಣ್ಣು ಕೂಡ ಅದರೊಟ್ಟಿಗೆ ಸೇರಿಕೊಂಡು ಇವರಿಗೆ ಸಮಸ್ಯೆ ಬಂತು. ಈಗ ಅವರೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ, ಈ ವರ್ಷ ಸಮಸ್ಯೆ ಬರ್ಲಿಕ್ಕಿಲ್ಲ. ಆದರೆ ನಾವು ಡ್ರೆಡ್ಜಿಂಗ್ ಟೈಪ್ ಇದ್ದಲ್ಲಿ ಏನಾದ್ರು ಸಿಲ್ಟ್ ತೆಗೆಯುವ ಬಗ್ಗೆ ಆಲೋಚನೆ ಮಾಡಬೇಕು. ಈಗ ಸ್ಯಾಂಡ್ ಡ್ರೆಡ್ಜಿಂಗ್ ಮಾಡಿ, ನಂಗೆ ಸಡನ್ ಈಗಲೇ ಆ ವಿಷಯ ತಲೆಗೆ ಬಂದದ ಐಡಿಯಾ. ಆ ತರ ಸಿಲ್ಟ್ ಅನ್ನು ತೆಗೆಯುವಂತ ಇದನ್ನು ಆಲೋಚನೆ ಮಾಡಿದ್ರೆ, ದೂರ ಪೈಪ್ ಇಟ್ಟು
ಒಂದ್ ಕಡೆ ಪಂಪ್ ಆಗಿದ್ರೆ ಅದು ಸೀದಾ JCB ಇದಕ್ಕೆ ಲೋಡ್ ಆಗ್ತದೆ ಟಿಪ್ಪರ್ಗೆ. ಆ ತರ ಟೆಕ್ನಾಲಜಿ, ಅದು ಸಿಂಪಲ್ ಟೆಕ್ನಾಲಜಿ, ದೊಡ್ಡ ವಿಷಯ ಅಲ್ಲ. ನಾವು ನದಿಯಿಂದ ಮರಳು ಕದಿಯೋರು ಡ್ರೆಡ್ಜಿಂಗ್ ಯೂಸ್ ಮಾಡ್ತಾರೆ ಇದರಲ್ಲಿ, ಆ ತರ ನಾವು ಸಿಲ್ಟನ್ ತೆಗೆಯುವಂತ ಕೆಲಸ ಮಾಡಿದ್ರೆ ಇದಕ್ಕೆ ಪ್ಲಾನಿಂಗ್ ಒಂದು ಸ್ವಲ್ಪ ನನ್ನ ಟೆಕ್ನಿಕಲ್ ಆಗಿ ಥಿಂಕ್ ಮಾಡಬೇಕು. ಆಗ ಇದಾಗ್ತದೆ. ಇದ್ರ ಜೊತೆಗೆ ಮತ್ತೊಂದು ದೊಡ್ಡ ಸಮಸ್ಯೆ, ನಂದೊಂದು ಅಡ್ವೈಸ್ ಇದೆ ನೋಡಿ. ಈಗ ನಿಜವಾಗಿ ಅನುಭವಿಸುವ ಸಮಸ್ಯೆ ಮತ್ತೊಂದು ಏನು ಗೊತ್ತಾ, ಡ್ರೈನೇಜ್ ಮತ್ತೆ ಡ್ರೈನ್ ಮಿಕ್ಸ್ ಆಗೋದು ಬಹಳ ಡೇಂಜರಸ್. ಸಾಂಕ್ರಾಮಿಕ ರೋಗಗಳು ಮೊನ್ನೆದಲ್ಲಿ ದೇವರೇ ಕಾಪಾಡಿದ್ ನಾವು. ಒಂದು ವರ್ಷದ ಹಿಂದೆ ನಮ್ಮ ಕುಡಿಯುವ ನೀರಿನಲ್ಲಿ ಫೀಕಲ್ ಕಂಟೆಂಟ್ ಬಂದಿದ್ರ ಬಗ್ಗೆ ಕೂಡ ನಾವು ಬಂದಿದೆ. ಅಲ್ಲ, ಅದು ಯಾಕೆ ಬರ್ತದೆ ನಾ ಹೇಳ್ತೀನಿ ಕೇಳಿ. ಈಗ ಒಂದು ಸಾರಿ ಕಂಪ್ಲೇಂಟ್ ಬಂದ್ರೆ ಅದನ್ನು 100% ಸಾಲ್ವ್ ಮಾಡಬೇಕು. ಟೆಂಪರರಿ ಸೊಲ್ಯೂಷನ್ಗೆ ಹೋಗ್ತಾ ಇದ್ದೇವೆ ನಾವು. ಈಗ ನೀವು ಇಲ್ಲಿಂದ ಮುಂದೆ ಹೋಗುವ ವಿಜಯಲ್ಲಿ ಒಂದು ಡ್ರೈನೇಜ್ ಸ್ಕೂಟರ್ನ ಡಬ್ 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 ಬೀಳ್ತಾರೆ. 5 ಜನ ಅವ್ರದ್ದು ಗಾಡಿ ಬರ್ತದೆ, ಕುಟ್ಟುತ್ತದೆ, ಕ್ಲಿಯರ್ ಮಾಡಿ ಹೋಗ್ತದೆ. ಅಲ್ಲಿ ಯಾವುದೋ ಒಂದು ಸಿಮೆಂಟ್ ತುಂಡ ಏನೋ ಒಂದು ಬ್ಲಾಕ್ ಇರಬೇಕು. ಪುನಃ ಮನುಷ್ಯನ ಮಲವ ಕೂದಲ ಅಥವಾ ಇದು ಯಾವುದೋ ಒಂದು ಪ್ರಾಣಿದ್ದು ಎಲುಬ ಹಲ್ಲಿಯ ಕಪ್ಪೆ ಬಂದ್ರೆ ಅದು ಡಿಕಂಪೋಸ್ ಆಗುವ ದಪ್ಪ ಆಗುವಾಗ ಬ್ಲಾಕ್ ಆಗ್ತದೆ. ಇದು ಸಮಸ್ಯೆ ಅಂತ ನೀವು ನೋಡಿ. ಕೆಲವು ಸಾರಿ ಪೈಪಲ್ಲಿ ಲೀಕೇಜ್ ಇರ್ತದೆ, ಲೀಕೇಜ್ ನೀರು ಹೊರಗೆ ಬರ್ತಾ ಇದೆಲ್ಲ, ಅಷ್ಟೊತ್ತಿಗೆ ಇದರದ್ದು ಮೇಲೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿರುತ್ತೆ. ಆಮೇಲೆ ನೀರು ನಿಲ್ಲಿಸ್ತಾರೆ, ವಾಲ್ ಮ್ಯಾನ್ ಒಳಗೆ ಸೀದಾ ನೀರು ಗಾಳಿ ಒಟ್ಟಿಗೆ ಹಿಂದೆ ಇರುತ್ತೆ, ಒಳಗೆ ತುಂಬಾ ಡೇಂಜರಸ್, ಬಹಳ. ಇದನ್ನು ಮಾತ್ರ ಇದರ ಬಗ್ಗೆ ನಗರ ಪಾಲಿಕೆ ಈಗ ಗಮನ ಹರಿಸಬೇಕು. ಇದರಲ್ಲಿ ಎಲ್ಲರೂ ಕೂಡಿ ಎಲ್ಲ ಇಲಾಖೆಗಳು ಎಲ್ಲ ವಿದ್ವಾಂಸರುಗಳನ್ನ ಈ ಸಂದರ್ಭದಲ್ಲಿ ಒಟ್ಟುಗೂಡಿಸಿ ಬಹುಶಃ ಈ ಬಗ್ಗೆ ಒಂದಷ್ಟು ಚರ್ಚೆಗಳನ್ನು ಮಾಡಿದ್ರೆ ಖಂಡಿತವಾಗಿ ನೀವು ಮುಂದೆ ಇದಕ್ಕೊಂದು ಅವಕಾಶ ಮಾಡಿಕೊಟ್ರೆ ಖಂಡಿತವಾಗಿ ಇದೊಂದು ಸಾಕಷ್ಟು ಮಂಗಳೂರಿನ ಜನತೆಗೆ ಸರಿ ಹೇಳಿದ್ರೆ ಜನತೆ ಬಹಳ ಗಲಾಟೆ ಮಾಡೋದಿಲ್ಲ. ಏನೇ ಆದ್ರೂ ಅದನ್ನು ಸಹಿಸಿಕೊಳ್ಳುವ ದಕ್ಷಿಣ ಕನ್ನಡ ಜಿಲ್ಲೆಗೆ ಹಾಗೆ ಅಂತ ಹೇಳಿ ನಾವು ಅದಕ್ಕೊಂದು ಸೊಲ್ಯೂಷನ್ ಕಂಡು ಹಿಡ್ಕೊಳ್ಳೋದು ಇರೋದು ಸಹ ತಪ್ಪೋದು. ಈಗ ಅವರು ಅಲ್ಲ, ನಮ್ಮಲ್ಲಿ ಬಹಳಷ್ಟು ಮಂದಿ ವಿದ್ವಾಂಸರುಗಳು, ವಿಜ್ಞಾನಿಗಳು ಮತ್ತು ಪರಿಸರದ ಬಗ್ಗೆ, ನಿಸರ್ಗದ ಬಗ್ಗೆ ಬಹಳ ನಾಲೆಜ್ ಇರುವಂತ ಜನರು ಇದ್ದಾರೆ. ಇವ್ರನ್ನ ಖಂಡಿತ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ದಿವಾಕರ್ ಅವರಿಗೂ ಸರ್, ಗಂಗಾಧರ್ ಭಟ್ರ ಅವರಿಗೂ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಮಾಹಿತಿ ನೀಡಿದ್ದಕ್ಕಾಗಿ. ಜೊತೆಗೆ ನಮ್ಮ ಜೊತೆಗೆ ಶಾಫಿಯಾ ಅವರು ಪಳ್ಳೀರದಿಂದ ಫೋನ್ ಮಾಡಿ ಸಮಸ್ಯೆಯನ್ನು ಹೇಳಿದ್ರು. ಬಹುಶಃ ಈ ಬಗ್ಗೆ ಕೂಡ ಗಮನ ಹರಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ, ಸಂಬಂಧಪಟ್ಟ ಇಲಾಖೆಗೆ ಇದನ್ನು ತಿಳಿಸ್ತೇವೆ. ಮತ್ತು ಹೇಗಿದ್ರೂ ಕೂಡ ಒಂದು ಪೂರ್ಣ ಪ್ರಮಾಣದಲ್ಲಿ ಅದನ್ನು ಸರಿಪಡಿಸುವಂತ ಕಾರ್ಯಯೋಜನೆಗಳು ಹೇಗೂ ಆಗ್ತಾ ಇದೆ ಅಂತ ಅನ್ನುವಂಥದ್ದು. ಇನ್ನೊಂದು ಮಾನತರು ಜಪ್ಪಿನಮಗುರಿಂದ ಫೋನ್ ಮಾಡಿ ಅವರ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ. ಬಹುಶಃ ಅದು ಆಗ್ತಾ ಇದೆ. ಜಪ್ಪಿನಮಗುರು ಅಂತ ಅನ್ನುವಂಥದ್ದು ಯಾವತ್ತೂ ಮಳೆಗಾಲ ದೊಡ್ಡ ಸಮಸ್ಯೆಯನ್ನು ಪಡುವಂತ ಏರಿಯಾ ಕೂಡ ಹೌದು. ದಿವಾಕರ್ ಅವರು ಹೇಳಿದಂತ ಅಂಶ ಏನಿದೆ, ಇದನ್ನು ಖಂಡಿತ ನಗರ ಪಾಲಿಕೆ ಪರಿಪಾಲಿಸಿದ್ರೆ ಆ ಜಪ್ಪಿನಮಗುರಿನಂತ ಪ್ರದೇಶಗಳ ಸಮಸ್ಯೆಗಳು ಬಗೆಹರಿಸಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನುವಂಥದ್ದು ಒಂದು ಅರ್ಥದಲ್ಲಿ ಖಂಡಿತವಾಗಿಯೂ ಕೂಡ ಏನು ಮೊನ್ನೆ ನಡೆದಿದ್ದು ಅನ್ನೋ ಒಂದು ದುರಂತ ನಡೆದಿದೆ, ಅದನ್ನು ಶಾಶ್ವತವಾಗಿ ಪರಿಹಾರ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತ ಅನ್ನುವುದನ್ನು ಇವತ್ತು ಕಂಡುಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ, ಆ ನಿಟ್ಟಿನಲ್ಲಿ ಈ ಎಲ್ಲ ವಿಜ್ಞಾನಿಗಳನ್ನ ಅಥವಾ ಈ ಆಯಾಯ ಕ್ಷೇತ್ರದಲ್ಲಿ ನಾಲೆಜ್ ಇರುವಂತಹ ಜನರನ್ನು ಒಗ್ಗೂಡಿಸಿಕೊಂಡು ಒಂದು ಅಧ್ಯಯನವನ್ನ ಅಥವಾ ಒಂದು ಸಲಹೆಗಳನ್ನು ಪಡುವಂತ ಒಂದು ಕಮಿಟಿ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಇದಕ್ಕೆ ಸೊಲ್ಯೂಷನ್ ಇದೆ ಅಂತ ಅನ್ನೋದು ಸತ್ಯ. ಎಸ್, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮನೋರಂಜನೆ ಮುಂದುವರಿಯುತ್ತದೆ. ನೋಡ್ತಾ ಇರಿ ವಿಫೋರ್ ನ್ಯೂಸ್. ನಮಸ್ಕಾರ.